ತ್ಯಾಗ ಬೆಳಗಲಿ, ಸೋಮಯಾಗ ಸಾಂಗವಾಗಿ ನಡೆಯಲಿ, ಉರಿಯಲಿ ಉರಿಯಲಿ ಯಾಗದ ಜ್ವಾಲೆ ಉರಿಯಲಿ, ಆನಂದದ ದೀಪವರು ಉರಿಯಲಿ, ಸತ್ಯ ಧರ್ಮ ಶಾಂತಿ ಪ್ರೇಮ ಜ್ಯೋತಿಯಾಗಲಿ, ದಿವ್ಯ ದೀಪವಾಗಲಿ, ಅಹಿಂಸೆ ತ್ಯಾಗ ಜ್ಞಾನಕ್ಕೆಲ್ಲ ಕೇಂದ್ರವಾಗಲಿ, ಯಾಗ ಕೇಂದ್ರವಾಗಲಿ, ಸುಖ ಶಾಂತಿ ನೆಮ್ಮದಿಯು ನಮ್ಮದಾಗಲಿ, ಸಕಲ ಜೀವರಾಶಿಗಳಿಗೆ ಒಳಿತಾಗಲಿ ಒಳಿತಾಗಲಿ, ಬೆಳಗಲಿ ಬೆಳಗಲಿ ವಿಶ್ವಜೀತ್ಯಾಗ ಬೆಳಗಲಿ, ಸೋಮಯಾಗ ಸಾಂಗವಾಗಿ ನಡೆಯಲಿ, ಸುಗುಣ ಸುರ ಸುಂದರ ಹೂಗಳದಿ ಅರಳಿ, ವಿಶ್ವವನ್ನು ವಿಕಸಿಸಲಿ ಧರ್ಮಪಥ ಸೇರಿ, ಸುಜ್ಞಾನ ದೀವಿಗೆಯ ಯುಗ ಯುಗಕ್ಕೆ ಹರಡಿ, ಉತ್ತುಂಗ ಜೀವನಕ್ಕೆ ನಾಂದಿಯಾಗಿ ನಾಂದಿಯಾಗಿ, ಬೆಳಗಲಿ ಬೆಳಗಲಿ ವಿಶ್ವಜಿತ್ ಯಾಗ ಬೆಳಗಲಿ, ಸೋಮಯಾಗ ಸಾಂಗವಾಗಿ ನಡೆಯಲಿ, ಉರಿಯಲಿ ಉರಿಯಲಿ ಯಾಗದ ಜ್ವಾಲೆ ಉರಿಯಲಿ, ಆನಂದದ ದೀಪವನ್ನು ಉರಿಯಲಿ, ಬೆಳಗಲಿ ಬೆಳಗಲಿ ವಿಶ್ವಜಿತ್ ಯಾಗ ಬೆಳಗಲಿ, ಸೋಮಯಾಗ ಸಾಂಗವಾಗಿ ನಡೆಯಲಿ, ಸೋಮಯಾಗ ಸಾಂಗವಾಗಿ ನಡೆಯಲಿ, ಸೋಮಯಾಗ ಸಾಂಗವಾಗಿ ನಡೆಯಲಿ. ಮೂರ ಆಶೀರ್ವಚನ ಬರಬಾಯ್ದಿನಂಚಿನ ನಮ್ಮ ಪ್ರೀತಿದ ಗುರುಕುಲು ಪರಮ ಪೂಜ್ಯರಾಯನಂಚಿನ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಕ್ಷೇತ್ರ ಕೊಂಡೆ ಹೊಡೆದ ಗುರುಕುಲನ ಪಾದಗಡ್ಡ ಬೂರೊಂದು ಈ ಕಾರ್ಯಕ್ರಮಗಳನ್ನು ಪ್ರೀತಿಪೂರ್ವಕವಾದಲ ನಮನಪೂರ್ವಕವಾದಲ ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸಂದಿಲ್ಲ. ಅಂಚನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂಚಿನ ಉಳ್ಳಾಲ ಕೇಂದ್ರ ಸಮಿತಿದ ಅಧ್ಯಕ್ಷರಾಯನಂಚಿನ ಶ್ರೀಯುತ ರವೀಂದ್ರ ರೈ ಮೇರೆಲ್ಲ ಈ ಪೊರ್ತುಡು ಈ ಕಾರ್ಯಕ್ರಮ ಸ್ವಾಗತ ಬಂತಂದಲ್ಲೇ. ಪರಮ ಪೂಜ್ಯ ಸ್ವಾಮೀಜಿನ ಬಗ್ಗೆ ಕೊಂಡೂರು ಕ್ಷೇತ್ರದ ಬಗ್ಗೆ ನಂಗೆ ಮಾತಿರೆಗಳ ಗೊತ್ತುಂಟು. ಆಂಡಲ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆದ ಉಪ್ಪಲದ ಕೊಂಡೂರುಡು ಆ ಒಂದು ಜಾಗನೆ ಸ್ವಾಮೀಜಿನ ಒಂಜಿ ಸಾಧನಾ ಶಕ್ತಿಡು ಆ ಜಾಗ ಏನಿ ವಾ ರೀತಿದ ಅಭಿವೃದ್ಧಿ ಆತನಂದು ಪಡೆದು ನಂಗೆ ಮಾತಿರೆಗಳ ಒಂಜಿ ಗಲಿಗೆ ಕೊಂಡೂರದ ಆ ಕ್ಷೇತ್ರಕ್ಕೆ ಪೋಜು ತೂನಾಗ ಗೊತ್ತಾಪುಂಡು. ಕರಿನ 40 ವರ್ಷಗಳು ಆ ಕ್ಷೇತ್ರಡು ಪರಪೂಜ್ಯ ಸ್ವಾಮೀಜಿಲು ಅರ್ನ ಭಕ್ತವೃಂದ ಮತ್ತು ಸೇರೊಂದು ಆ ಒಂಜಿ ಕೆಲಸ ಮಂತ್ರಿ ನಡೆದವರ ಶ್ರೀ ದೇವೇರನ ಆಶೀರ್ವಾದಡು ಆಶ್ರಮ ದಿನ ದಿನ ಬೆಳಗುಣ ನಿಜವಾದಲ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂಜಿ ಸಂತೋಷದ ವಿಚಾರ. ಬಹಳ ಮುಖ್ಯವಾದ ಕರಿನ 4 ವರ್ಷ ಬಿರೋಡು ಬಾರಿ ಮಲ್ಲ ಮಟ್ಟದ ಒಂದು ಯಾಗದ ವ್ಯವಸ್ಥೆ ಬೃಹತ್ ಗಾಯತ್ರಿ ಕೃತ ಸಂಪ್ರಾಪ್ತಿ ಯಾಗ ಅಂದು ಆಯ್ನ ನಂಗೆ ಮಾತಿರೆಗಳ ಗೊತ್ತುಂಟು. ನಮ್ಮ ಉಲ್ಲಾಲ ಭಾಗಡ್ಲ
ಒಂಜಿ ಬಾರಿ ಶೋಕದ ಸಮಿತಿನ ಆ ಸಂದರ್ಭಡ್ ನಮ್ಮ ಮಲ್ತೊಂದು ಒಂಜಿ ಯಾಗಗ ಅಳಿದ ಸೇವೆನು ನಾವು ಮಾತೆಲ್ಲ ಸೇರಿದು ಮಲ್ತದ ಈ ಒಡ್ಲ ಸ್ವಾಮೀಜಿಲು ಯಾಪಲ ನಮ್ಮ ಯಾನ ಪಂಪಿನಣಿಕೆ ಎಂದಿನಿ ಯೋಗಾನಂದ ಸ್ವಾಮೀಜಿ ಆರ್ ಯಾಗಾನಂದ ಸ್ವಾಮೀಜಿ ಪ್ರತಿ ಒವೇ ರೀತಿದ ಲೋಕ ಕಲ್ಯಾಣಾರ್ಥವಾದ ಇಡೀ ಹಿಂದೂ ಸಮಾಜದ ಉದ್ಧಾರ ಆಗಬಡದು ಪ್ರತಿಯೊಂದು ಕಾರ್ಯ ಧಾರ್ಮಿಕ ಕಾರ್ಯನ ಶ್ರೀ ನಿತ್ಯಾನಂದ ಯೋಗಾಶ್ರಮ ಶ್ರೀ ಜಗದ್ಗುರು ಶ್ರೀ ನಿತ್ಯಾನಂದ ಮಹಾಪೀಠಂ ಕೊಂಡೆಊರುಡು ಆ ಒಂದು ಪುನಃ ನಂಗೆ ಮಾತೆರೆಗಳ ಗೊತ್ತಿತ್ತಿನ ಇನಿ ನಮ್ಮ ಸೇರ್ದಿನ ಉದ್ದೇಶದಾನೆ ಎಂದು ಪನ್ನಾಗ ಪಿರ ಅವೇ ರೀತಿದ ಬಾರಿ ಮಲ್ಲ ಮಟ್ಟದ ಅವು ಕರ್ಣ 4 ವರ್ಷದ ಪಿರೋಡಾತಿನ ಯಾಗಗೊಂಡ ಐಡ್ದಲ ಬಹಳ ಮಹತ್ವವಾಯಿನಂಚಿನ ವಿಶ್ವಜಿತ್ ಅತಿರಾತ್ರ ಸೋಮಯಾಗ ನಡಪುನಂಚಿನ ಒಂಜಿ ಸುಸಂದರ್ಭ ಬರ್ಪಿನ 2019 ಫೆಬ್ರವರಿ 17 ಮಾಡ್ದು ಫೆಬ್ರವರಿ 25 2019 ಫೆಬ್ರವರಿ 18ರಿಂದ 25ರವರೆಗೆ ಆಪನಂಚಿನ ಈ ಸೋಮಯಾಗ ನಿಜವಾದಲ ನಂಗೆ ಮಾತಿರೆಗಲ ಆ ಯಾಗನ ತೂಪುನಂಚಿನ ಆಯ್ತಾ ಯಾಗದ ಫಲನ ಇಡೀ ಸಮಾಜಗ ಹಿಂದೂ ಸಮಾಜಗ ಕೊರ್ಪುನಂಚಿನ ಒಂದು ಕೆಲಸನ ನಮ್ಮ ಪರಮಪೂಜ್ಯ ಸ್ವಾಮೀಜಿನ ನೇತೃತ್ವಡು ಆಪುನ ನಿಜವಾದಲ ನಂಗೆ ಮಾತಿರೆಗಲ ಬಹಳ ಭಕ್ತಿದ ಬಹಳ ಗೌರವದ ಬಹಳ ಸಂತೋಷದ ಒಂದು ವಿಚಾರ ಆ ನಿಟ್ಟಿಡು ನಮ್ಮ ಈ ಒಂದು ಮಂಗಳೂರದ ಉಲ್ಲಾಲ ಬಾಗಡು ಕರೆನ 4 ವರ್ಷ ವಾರೀತಿಡು ನಮ್ಮ ಬೃಹತ್ ಗಾಯತ್ರಿ ಕೃತ ಸಂಪ್ರಾಪ್ತಿ ಮಹಾಯಾಗದ ಕೆಲಸ ನಾವು ಮಾತಿರಲ್ಲ ಸೇರಿದನ ಅಂಚೆನೆ ಈ ವರ್ಷ ಬರ್ಪಿನ ಸರಿ ಆಪುಣಕ್ಲ ಇತ್ತೇನೆ ಆಯ್ತಾ ತಯಾರಿನೇ ಹಲವಾರು ಮೀಟಿಂಗ್ಲಿನ ಬೇತೆ ಬೇತೆ ಮಾತಾ ವರ್ಗದ ಜನಕ್ಲೆಲ್ಲ ಪಾಡೊಂದು ಆ ಸಮಿತಿನ ಮಂತೊಂದು ಬಾರಿ ಪೊರ್ಲದ ಸಮಿತಿನ ಮಂತೊಂದು ಕೆಲಸ ಆಪುನಂಚಿನ ನಮಕ್ ಮಾತೆರೆಗಳ ಗೊತ್ತುಂಡು ಸ್ವಾಮೀಜಿಲು ನಂಗೆ ಮಾತೆರೆಗಳ ಗೊತ್ತುಂಡು ಸ್ವಾಮೀಜಿನ ಮಿತ್ರ ನಂಗೆ ಮಸ್ತ್ ಅಪಾರವಾಯಿನ ಗೌರವ ಉಂಡು ದಾಯಂದ ಪನ್ನಗ ಇಡೀ ಹಿಂದೂ ಸಮಾಜದ ಒಂಜಿ ಮಾರ್ಗದರ್ಶಕರಾದ ನಮ್ಮ ಸ್ವಾಮೀಜಿಲ ಇನ್ನು ಅಕ್ಕಲ್ನ ಆ ಒಂಜಿ ದಿವ್ಯ ಒಂಜಿ ಸಿದ್ಧಿನ ಮಂತೊಂದು ಹಿಂದೂ ಸಮಾಜನ ತಾಜಿ ತಪ್ಪಂದಿರಕ ಇಡೀ ಹಿಂದೂ ಸಮಾಜದ ಜನಕಲಿಗೆ ಮಾರ್ಗದರ್ಶನ ಕೊರ್ಪುಣಂಚಿನ ಕೆಲಸನ ಸ್ವಾಮೀಜಿಲ್ಲ ಮಂತಿ ನಡೆದವರ ಇನ್ನು ನಮ್ಮ ಹಿಂದುತ್ವ ಬಹಳ ಪ್ರಬಲವಾದ ಮುಲ್ಪ ಉಪ್ಪೇರೆ ಸಾಧ್ಯ ಉಂಡು ನಂಗೆ ಮಾತೆರೆಲ್ಲ ಗೊತ್ತಿತ್ತನ ವಿಚಾರ ಅನ್ನ ವಿಶೇಷವಾದ ನಮ್ಮ ಶ್ರೀ ಕೊಂಡವೂರು ಕ್ಷೇತ್ರದ ನಿತ್ಯಾನಂದ ಮಠದ ನಮ್ಮ ಸ್ವಾಮೀಜಿಲು ಬಹಳ ಸರಳ ಸಜ್ಜನಿಕೆಡು ಒವೇ ರೀತಿಯ ನಮಕ್ ಸ್ವಾಮೀಜಿನ ದಾನಂದ ಬಣ್ಣಗಾರಿಗೆ ಗೊತ್ತುಂಡು ಜನಸಾಮಾನ್ಯರನ್ನ ಕಷ್ಟ ಸುಖದ ಬಗ್ಗೆ ಅಕಲಿಗೆ ರೀತಿದ ಬೇನೆ ಬೇಜಾರದ ಬಗ್ಗೆ ಮಾತೆಲ್ಲ ತೆರೆಯೊಂದು ಆರು ಆ ಮಠದ ದೇವತಾ ಕೆಲಸ ಮಂತೊಂದು ಉಪ್ಪುನ ನಿಜವಾದಲ ಇಂಚಿತ್ತಿನ ಒಂಜಿ ಸ್ವಾಮೀಜಿಲು ನಮ್ಮ ಒಟ್ಟಿಗೆ ಉಪ್ಪುನೇ ನಂಗೆ ಬಹಳ ಒಂಜಿ ಗೌರವ ಅಂಚ ನಮ್ಮ ಸ್ವಾಮೀಜಿನ ನೇತೃತ್ವಡು ಆಪನಂಚಿನ ಸೋಮಯಾಗ ಬಹಳ ಪವಿತ್ರವಾಯಿನ ಐತ ಬಗ್ಗೆ ವಿವರಣೆ ಸ್ವಾಮೀಜಿಲು ಪೂರ್ತಿ ಅದು ಕೊರ್ಪಿರು ದಯನ್ ಬನ್ನಗ ಕರಿನಂಚಿನ ಆ ಬೃಹತ್ ಗಾಯತ್ರಿ ಕೃತ ಸಂಪ್ರಾಪ್ತಿ ಮಹಾಯಾಗನಗ ನಮ್ಮ ಹೆಚ್ಚಿನ ಕೂಡ ಅವ್ರು ಭಾಗವಹಿಸಿದ ಆ ಯಾಗದ ಆ ಒಂಜಿ ವ್ಯವಸ್ಥೆಯನ್ನು ತೂಪುನಂತ ಬನ್ನಗ ಆತು ಒಂಜಿ ಐತ ಆ ವಿಧಿವಿಧಾನಲು ಅತ ನನ್ನ ಗ್ರಂಥಡು ಆ ರೀತಿ ಐನ ಬರೆತೇರ ಅವೇ ಒಂಜಿ ಚೂರ್ಲಾಯ್ಕ ಚ್ಯುತಿ ಬರಂಜನ ರೀತಿಡು ಕೇವಲ ಆ ಒಂಜಿ ನೆಕ್ಕು ಬಡದು ಮನ್ಪುಣದತ್ತು ಅವು ಆತ ಒಂಜಿ ಅರ್ಥಬದ್ಧವಾದ ಆಯ್ತ ವ್ಯವಸ್ಥಿತವಾದ ಮನ್ಪುಣಗ ಆಯ್ತ ಇಡೀ ಫಲ ಇಡೀ ಲೋಕದ ಜನಕಲಿಗೆ ತಿಕ್ಕುನಂಚಿನ ಒಂಜಿ ಸಂದರ್ಭ ವಿಶ್ವ ಗುರುವಾಯರ ಬಿದಾಡಿದ್ರೆ ನಮ್ಮ ದೇಶದ ಒಂಜಿ ಚಿಂತನೆಲ ಬಹಳ ಒಂಜಿ ಎಡ್ಡೆ ಉಂಡು ಕರಿಣ ಸರ್ತಿ ಅವತ್ತಂದೆ ಆ ಒಂಜಿ ಯಾಗ ಮಂಪುಣಗ ಪ್ರತಿ ಒಂಜಿ ಯಾಗದ ಫಲಲ ಪ್ರತ್ಯಕ್ಷವಾದ ನಂಗೆ ಅಲ್ಪ ತೋಜಿದ ಬರ್ಪುಣಲ ಬಹಳ ವಿಶೇಷವಾಯಿನ ಅಂಚಿತ್ತಿನ ವಿಶೇಷವಾಯಿನ ಒಂಜಿ ಯಾಗದ ಕೆಲಸಗೆ ಇನ್ನು ಸ್ವಾಮೀಜಿಲು ಇಡೀ ನಮ್ಮ ದೇಶದ ಅವತ್ತಂದೆ ಬೇತೆ ಪರದೇಶದ ಜನಕ್ಲೆಲ್ಲ ಇಟ್ಟು ಸೇರ್ಸ ಒಂದು ವಿದೇಶದ ಜನಗಳನ್ನ ನಮ್ಮಕ್ಳನ್ನ ಮಾತಿರನ್ನ ಸೇರ್ಸ ಒಂದು ಶೋಕದ ಒಂಜಿ ಕಮಿಟಿನ ಮಂತೊಂದು ಮಾತಾವರ್ಗದ ಜನಕ್ಲೆಲ್ಲ ಸೇರ್ಸ ಒಂದು ಅಲ್ಪ ಒಂಜಿ ಪ್ರತಿ ಒಂಜಿ ಮೀಟಿಂಗ್ ಅನಗ ನಾವು ಮಸ್ತ್ ಕಡೆಗೆ ಮೀಟಿಂಗ್ ಮತ್ತೆ ಪೋಪ ಆಂಡ ಕೊಂಡೆಊರುಡಾಪುಣಂಚಿನ ಮೀಟಿಂಗ್ ಜನ ಸಮೂಹನೇ ಬರ್ಪುಣಿ ಮೀಟಿಂಗಿಗೆ ಯಾಗದ ಪನ್ಪುಣೆ ಬಡ್ಚಿ ನಮ್ಮ ತೂತ ಇಡೀ ನಮ್ಮ ಜಾಗ ಯಾವಂದೇ ಸುತ್ತಮುತ್ತಲದ ಜಾಗನ ಕವರ್ ಮಂತ 10 ಲಕ್ಷ ಜನ ಅಲ್ಪ ಸೇರುಣ ಆತ ದಿನನಿತ್ಯವಾದ ಒಂಜಿ ಭಕ್ತಿ ಗಾಯತ್ರಿ ದೇವಿನ ಮಹಿಮೆ
ಶ್ರೀ ಪರಮ ಪೂಜ್ಯ ಸ್ವಾಮೀಜಿನ ಆ ದಿವ್ಯ ಒಂಜಿ ಸಾನ್ನಿಧ್ಯ ನಿಜವಾದಲ ಎಡ್ಡೆ ರೀತಿಡ್ ಆಪುನಂಚಿನ ನಮ್ಮ ಈ ಒಂದು ಕಾರ್ಯಕ್ರಮ ಬರ್ಪಿನಂಚಿನ ಯಾಕಡೆ ಪಲ್ಲೆಕನೆ ಫೆಬ್ರವರಿ 18 2019 ಫೆಬ್ರವರಿ 18ರಿಂದ ಫೆಬ್ರವರಿ 25ರವರೆಗೆ ಆ ನಡಪುನಂಚಿನ ಆ ಯಾಗದ ಕಾರ್ಯಕ್ರಮಡು ನಾವು ಮಾತೆರ್ಲ ಭಾಗವಹಿಸುಡು ಇತ್ತನೆ ಬೆತೆ ಬೇತೆ ರಚಿತ ಕಮಿಟಿ ಆತನು ಬೆತೆ ಬೇತೆ ರಚಿತ ಅಲ್ಪ ಸಭೆಲು ನಿರಂತರವಾದ ಸ್ವಾಮೀಜಿನ ಮಾರ್ಗದರ್ಶಡು ನಡಪುಂಡು ಆ ನಿಟ್ಟಿಡಿನಿ ಉಳ್ಳಾಲ ಭಾಗದ ಒಂದು ಸಮಿತಿ ನಿಕ್ಕ ದುಂಬೆ ರಚನೆ ಆತನು ಐನ ಮಾತಿನ ನನಾತು ಜನಗಳನ್ನು ಸೇರಿಸೋ ಒಂದು ಈ ಸಮಿತಿನ ನನ್ನಾತು ಗಟ್ಟಿ ಮಂತೊಂದು ನಮ್ಮ ರವೀಂದ್ರ ರೈ ಹರೇಕಲ ಎನ್ನ ಪ್ರೌಢ ಶಿಕ್ಷಣ ಎಂಗ್ ಕಲ್ಪದಿನ ಮಾಸ್ಟರ್ ಹರೇಕಲ ಶ್ರೀ ರಾಮಕೃಷ್ಣ ಪ್ರೌಢಶಾಲೆದ ಮುಖ್ಯೋಪಾಧ್ಯಾಯರು ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕಿ ಪಂಡದು ಬಿರುದು ದಿಕ್ಕಿದಿನ ಒಂದು ಮಾನವೀಯ ಮೌಲ್ಯ ಹೆಚ್ಚಿನಂಚಿನ ನಮ್ಮ ಗುರುಕುಲ ರವೀಂದ್ರ ಮಾಸ್ಟರ್ ಈ ಸಮಿತಿಗೆ ಅಧ್ಯಕ್ಷ ಮಂತೊಂದು ನಮ್ಮ ಹಿರಿಯರಾಯನ KT ಸುವರ್ಣರು ಯಾಪಲಾರು ಕೇಣಿರಂಡು ಸುವರ್ಣರು ಎಂಚ ಮಾಡದಾದ ಅಂದ ಆಂಚಿತನ ಒಂಜಿ ನುತ್ತಿನಂಚಿನ ಮಾತ ಗಣ್ಯ ಗಣ್ಯ ವ್ಯಕ್ತಿಗಳನ್ನು ಇವ ಸಮಿತಿಯ ಪಾಡೊಂದು ಇವ ಸಮಿತಿನ ಮಂತದಿಂದ ಚಂದ್ರಸೌಲಾಲ್ ಬತ್ತೇರು ಒಟ್ಟಾದ ಈ ಒಂದು ಕಾರ್ಯಕ್ರಮ ಬರ್ಪಿನಂಚಿನ ಯಾಗದ ಒಂದು ಧಾರ್ಮಿಕ ಕಾರ್ಯಕ್ರಮ ಆ ಮಾತಿರ ಸಂಪೂರ್ಣವಾದ ಮಹಿಳಾ ವಿಭಾಗಡ್ಲ ನಮ್ಮ ಧನಲಕ್ಷ್ಮಿ ಅಕ್ಕ ಜಿಲ್ಲಾ ಪಂಚಾಯತ್ ನಮ್ಮ ಗೌರವಾನ್ವಿತ ಸದಸ್ಯ ಧನಲಕ್ಷ್ಮಿ ಗಟ್ಟಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಹಿಳಾ ವಿಭಾಗಗಳಾತನು ನನಾತು ಜನನಾರೈಕೆ ಸೇರ್ಸೇರಿ ಉಳ್ಳೇರು ಒಟ್ಟಾದ ಈ ಒಂದು ಯಾಗ ಸಮಿತಿ ಈ ಭಾಗದ ಎಡ್ಡೆ ರೀತಿಯ ಕೆಲಸ ಮನ್ಪೋಡು ಪಂಪಿನ ಒಂದು ಧ್ಯೇಯೋದ್ದೇಶನ ದೀವೊಂದು ಇನ್ನು ನಾವು ಮಾತಿರಣ ಸಭೆಗೆ ಲೈದ ಮಸ್ತ್ ಗಣ್ಯಾತಿ ಗಣ್ಯರು ನಿಗ್ಲು ಮಾತಿರಲ್ಲ ಬೈದರು ನಿಗ್ಲಿಗೆ ವೈಯಕ್ತಿಕ ಗಣ್ಯಲಟ್ಟು ಅಭಿನಂದನೆ ಸಲ್ಲಿಸುವ ಒಂದು ಈ ಒಂದು ಯಾಗದ ಪೂರ್ತಿ ಕೆಲಸ ನಾವು ಮಾತೆಲ್ಲ ತೊಡಗಿಸುವಾಗ ಅವತ್ತಂದೆ ನನದ ಮಿತ್ತಿಗೆ ಆಯ್ಕೆ ಯಾವ ರೀತಿಯ ಕೆಲಸ ಓಡ ನಿಗ್ಲ ಅಭಿಪ್ರಾಯ ನೋಡು ಒಟ್ಟಾದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮನ್ಪು ಸೇರಿದ್ದಾರೆ ನಮ್ಮ ಸಮಿತಿದ ಗೌರವ ಸಲಹೆಗಾರಾದ ಇತನಂಚಿನ ದೇವದಾಸ ಶ್ರೀ ಅಂಡ್ರ ಎಕಡೆ ಸಾರ್ವಜನಿಕ ವಾದ ಶ್ರದ್ಧಾಂಜಲಿ ಸಭೆ ನಡೆತಂಡೆ ನಮ್ಮ ಸಮಿತಿದ ಉಲ್ಲಾಲ ವಲಯದ ಗೌರವ ಸಲಹೆಗಾರಾದ ಇತ್ತನಂಜನ ದೇವದಾಸ್ ಶ್ರೀಯನ್ನ ಆತ್ಮ ಪರಮಾತ್ಮಡ ಲೀನಾವಡ್ ಅಂಜನೆ ಅರ್ನ ಅಕಾಲಿಕ ಮೃತ್ಯುದ ಆ ಒಂಜಿ ದುಃಖನ್ನು ಸಹಿಸು ನಂಜನ ಶಕ್ತಿನ ದೇವರೇ ಅರ್ನ ಬೊಡದಿ ಮಗಕ್ಕೆ ಅಂಚನೆ ಕುಟುಂಬದಕ್ಲೆಗೆ ಕೊರಟಕ್ಕೆ ಪಂಡದು ನಮ್ಮ ಮಾತೆರ್ಲ ಪ್ರಾರ್ಥನೆ ಮಲ್ತೊಂದು ಒಂಜಿ ನಿಮಿಷ ಅರ್ನ ಗೌರವಾರ್ಥ ಮೌನ ಪ್ರಾರ್ಥನೆ ನಡಪಾವಡು ಪಂಡದು ವಿನಂತಿ ಮಲ್ತೊನ್ವೆ. ಬದುಕಿಗೆ ಸೌಭಾಗ್ಯವೋ ಎಂಬಂತೆ ಅಪೂರ್ವವಾಗಿ ಭಾಗವಹಿಸಲಿಕ್ಕೆ ಸಿಕ್ಕುವಂತಹ ಒಂದು ಅವಕಾಶದಲ್ಲಿ ಸೋಮಯಾಗ ಒಂದು ಮತ್ತೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಡೀಲಿಕ್ಕಿದೆ. ಇವತ್ತು ಉಳ್ಳಾಲದ ಈ ವಲಯದಲ್ಲಿ ಈ ಯಾಗ ಸಮಿತಿಯ 2ನೇ ಬಾರಿಯ ಪುನಃ ಸಭೆಯನ್ನು ವಿಸ್ತೃತವಾಗಿ ಈ ಸೌಭಾಗ್ಯ ಹಾಲ್ನಲ್ಲಿ ನಡೀತಾ ಇದೆ. ಹಿಂದೆ ಬೃಹತ್ ಗಾಯತ್ರಿಕೃತ ಸಂಪ್ರಾಪ್ತಿ ಯಾಗಕ್ಕೂ ಇಲ್ಲೇ ಚಿಂತನೆ ಮಾಡಿ ಯಾಗಕ್ಕೆ ಶಕ್ತಿ ತುಂಬಿದಂತಹ ಒಂದು ಸೌಭಾಗ್ಯವೇ ಇದು. ಉಪ್ಪಳ ಮತ್ತು ಉಳ್ಳಾಲಕ್ಕೆ ತುಂಬ ಹತ್ತಿರ, ಅದು ಶಬ್ದದಲ್ಲಿಯೂ ಪ್ರದೇಶದಲ್ಲಿಯೂ ಮತ್ತು ನಿಮ್ಮೆಲ್ಲ ಸಹಕಾರದಲ್ಲಿಯೂ. ಫೆಬ್ರವರಿ 18ನೇ ತಾರೀಕಿನಿಂದ 24ನೇ ತಾರೀಕುವರೆಗೆ ಈ ಯಾಗ ನಡೀಲಿಕ್ಕಿದೆ. ಸೋಮಯಾಗ ಎಂಬಂತಹ ಹೆಸರು ಯಾಕೆ ಬಂತು ಎಂಬಂತಹ ಒಂದು ವಿಷಯವನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೇನೆ. ಸೋಮಲತೆ ಎಂಬಂತಹ ವಿಶಿಷ್ಟವಾದಂತಹ ಒಂದು ಸಸ್ಯದ ರಸವನ್ನ ಬೇರ್ಪಡಿಸಿ ಸೋಮರಸವನ್ನು ಮಾಡಿ ಅದನ್ನ ಈ ಯಾಗದಲ್ಲಿ ಹೋಮಿಸುವ ಕಾರಣ ಇದಕ್ಕೆ ಸೋಮಯಾಗ ಎಂಬಂತ ಹೆಸರು. ಈ ಗಿಡಕ್ಕೆ ಒಂದು ಪ್ರತ್ಯೇಕತೆ ಇದೆ. ನಮ್ಮ ಊರಲ್ಲಿ ಈ ಗಿಡ ಆಗುವುದಿಲ್ಲ. ಇದು ಉತ್ತರ ಭಾರತದ ತುತ್ತ ತುದಿಯ ಚಳಿ ಪ್ರದೇಶದಲ್ಲಿ ಆಗುತ್ತದೆ. ಈ ಗಿಡದ ವಿಶೇಷ ಏನು ಅಂದರೆ ರಾತ್ರಿ ಕಾಲದಲ್ಲಿ ರೇಡಿಯಂ ಲೈಟ್ನ ಹಾಗೆ ಮಿನುಗುತ್ತದೆ ಮತ್ತು 15 ಎಲೆ ಈ ಗಿಡದಲ್ಲಿ ಇರುತ್ತದೆ. ಶುಕ್ಲ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ಒಂದೊಂದು ಎಲೆ ಹೆಚ್ಚಾಗಿ 15ನೇ ದಿವಸ
ಪೌರ್ಣಮಿಯ ದಿವಸ ಗಿಡದಲ್ಲಿ 15 ಎಲೆ ಇರುತ್ತದೆ. ಅಮಾವಾಸ್ಯೆಯ ಆ ಕೃಷ್ಣ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ಒಂದೊಂದು ಎಲೆ ಕಡಿಮೆ ಆಗುತ್ತಾ ಅಮಾವಾಸ್ಯೆಯ ದಿವಸ 15 ಎಲೆಯನ್ನು ಅದು ಉದುರಿಸ್ತದೆ. ನಾವು ಪಂಚಾಂಗದಲ್ಲಿ ಕ್ಯಾಲೆಂಡರ್ ಎಲ್ಲ ತಿಥಿಯನ್ನೆಲ್ಲ ನೋಡ್ತೇವೆ. ಈ ಗಿಡವನ್ನು ನೋಡಿ ತಿಥಿಯನ್ನು ಲೆಕ್ಕ ಮಾಡಲಿಕ್ಕೆ ಆಗುತ್ತದೆ. ಶುಕ್ಲ ಪಕ್ಷದ ಚೌತಿ ಅಂದ್ರೆ ಆ ಗಿಡದಲ್ಲಿ 4 ಎಲೆ ಇರ್ತದೆ. ಶುಕ್ಲ ಪಕ್ಷದಲ್ಲಿ ಪಂಚಮಿ ಅಂದ್ರೆ 5 ಎಲೆ ಇರ್ತದೆ. ಷಷ್ಠಿ ಅಂದ್ರೆ 6 ಎಲೆ ಇರ್ತದೆ. ದಶಮಿ ಅಂದ್ರೆ 10 ಎಲೆ ಇರ್ತದೆ. ಚತುರ್ದಶಿ ಅಂದ್ರೆ 14 ಎಲೆ ಇರ್ತದೆ. 15 ಎಲೆ ಇರುವ ದಿವಸ ನೀವು ಆಕಾಶ ನೋಡಬೇಕು ಅಂತ ಇಲ್ಲ, ಅದು ಪೌರ್ಣಮಿ ಆಗಿರ್ತದೆ. ಆ ಗಿಡದಲ್ಲಿ 15 ಎಲೆ ಉದುರಿಸುತ್ತಿದ್ದಾರೆ, ಆ ದಿವಸ ಅಮಾವಾಸ್ಯೆ ಅಂತ ಲೆಕ್ಕ. ಹೀಗೆ ಇಷ್ಟು ಚಂದ್ರನಿಗೆ ಅವಲಂಬಿಸಿ ಈ ಗಿಡ ಬೆಳೆಯುತ್ತದೆ. ಇದು ಚಳಿ ಪ್ರದೇಶದಲ್ಲಿರುತ್ತದೆ. ನಮಗೆ ಲಡಾಖ್ನಲ್ಲಿ ಇದೆ ಎಂದು ಗೊತ್ತಾಗಿದೆ. ಅಲ್ಲಿಂದ ಈಗ ಅದರ ಮಾತುಕತೆ ನಡೆದಿದೆ. ಆ ಸಮಯದಲ್ಲಿ ಚಳಿ ವಿಪರೀತ ಹೆಚ್ಚಾಗಿ ಐಸಿನ ಅಡಿಯಲ್ಲಿ ಅದಿರುತ್ತದೆ. ಈಗಲೇ ಅದನ್ನು ಗುರುತಿಸಿ ಆ ಸಮಯದಲ್ಲಿ ಐಸನ್ನು ಅಲ್ಲಿಂದ ಕರಗುವ ಹಾಗೆ ಮಾಡಿ ಅದನ್ನು ಬೇರ್ಪಡಿಸಿ ತರಬೇಕು. ಮತ್ತು ಈ ಯಾಗದಲ್ಲಿ ಅದೇ ವಿಶೇಷವಾದಂತಹ ಸಸ್ಯ. ಅದನ್ನು ತರುವುದಂದ್ರೆ ರಾಜನಿಗೆ ಗೌರವ ಕೊಟ್ಟು ಕರ್ಕೊಂಡು ಬರುವ ಹಾಗೆ ಆ ಗಿಡವನ್ನು ತರಬೇಕು ಅಂತ. ಅದು ಪಲ್ಲಕ್ಕಿಯಲ್ಲಿ ರಥದಲ್ಲಿ ಅದನ್ನು ಕುಳ್ಕೊಳಿಸಿ ತರಿಸುವಂತ. ಯಾಗಶಾಲೆಯಲ್ಲಿ ಮಧ್ಯದಲ್ಲಿ ಅದಕ್ಕೆ ಒಳ್ಳೆಯ ಒಂದು ಸ್ಥಾನವನ್ನು ಕಲ್ಪಿಸಿ ಅದಕ್ಕೆ ಒಂದು ಸ್ಥಾನ ಇದೆ, ಅಲ್ಲೇ ಅದನ್ನು ಸ್ಥಾಪಿಸಬೇಕು. ಈ ಯಾಗಶಾಲೆ 70 ಅಡಿ ಅಗಲ ಮತ್ತು 100 ಅಡಿ ಉದ್ದದ ಆಯತಾಕಾರದ ಯಾಗಶಾಲೆ ಇರ್ತದೆ. ಈ ಯಾಗಶಾಲೆಯಲ್ಲಿ ಯಜಮಾನರಾಗಿ, ಯಾಗದಲ್ಲಿ ಯಜಮಾನರಾಗಿ ಯಾರು ಭಾಗವಹಿಸ್ಬೇಕಂದ್ರೆ ಅದು ಯಾರನ್ನಾದ್ರೂ ನಾವು ನಮಗೆ ಬೇಕಾದನ್ನು ಹೋಗಿ ಕೂತ್ಕೊಳಿಸೋಣ, ತುಂಬ ದಾನ ಕೊಟ್ಟರು ಅವ್ರನ್ನಲ್ಲಿ ಕೂತ್ಕೊಳಿಸೋಣ ಅಂತ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಯಾಗದಲ್ಲಿ ಕೂತ್ಕೊಳ್ಬೇಕಾದ್ರೆ ಅದಕ್ಕೆ ವಿಶಿಷ್ಟವಾದ ಅನುಷ್ಠಾನಿಯಾಗಿರ್ಬೇಕು. ಯಾರಂದ್ರೆ ನಿತ್ಯವೂ ಅಗ್ನಿಯನ್ನು ಉಪಾಸನೆ ಮಾಡುವವರು, ಅಗ್ನಿಹೋತ್ರಿಗಳು ಅಂತ ಹೇಳ್ತಾರೆ. ಇಡೀ ದೇಶದಲ್ಲಿ ತುಂಬ ಅಗ್ನಿಹೋತ್ರಿಗಳು ಹಿಂದೆ ಇದ್ದರು. ಅಗ್ನಿಹೋತ್ರದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ಅಂತ ನಾನು ತಿಳ್ಕೊಳ್ತೇನೆ. 3-4 ದಿವಸದ ಹಿಂದೆ ಹೊಸದಿಗಂತಲ್ಲಿ ಒಂದು ಅಗ್ನಿಹೋತ್ರದ ಬಗ್ಗೆ ಲೇಖನ ಬಂದಿದ್ದು. ಭೋಪಾಲದಲ್ಲಿ ಅನಿಲ ದುರಂತ ಸಂಭವಿಸಿದಾಗ ಕ್ಷಣಾರ್ಧದಲ್ಲೇ ಅಲ್ಲಿಯ ಅನಿಲ ಸೋರಿಕೆಯಿಂದ, ವಿಷ ಅನಿಲ ಸೋರಿಕೆಯಿಂದ ಮಳೆಗಾಲದಲ್ಲಿ ಅಥವಾ ಬಿರುಗಾಳಿಗೆ ಮರದ ಎಲೆ ಎಲ್ಲ ಹೇಗೆ ಪರಪರ ಉದುರಿ ಬೀಳ್ತದೋ ಅದೇ ರೀತಿ ಮನುಷ್ಯ ಶರೀರವೆಲ್ಲ ಹೆಣ ಆಗಿ ಉದುರಿ ಬೀಳ್ತಿತ್ತು. 1 ಗಂಟೆ ಒಳಗೆ ಸಹಸ್ರಾರು ಹೆಣಗಳು ಬಿದ್ದಿತ್ತು. ಅಂತಹ ದುರಂತದ ಆ ಕ್ಲಿಷ್ಟವಾದಂತಹ ಸನ್ನಿವೇಶದಲ್ಲಿ ಇವತ್ತಿಗೂ ಅದರ ಕೆಟ್ಟ ಪರಿಣಾಮದಿಂದ ಅಲ್ಲಿ ಹುಟ್ಟುವಂತಹ ಸಂತಾನವು ಅಂಗವೈಕಲ್ಯತೆಯೊಂದಿಗೆ ಹುಟ್ಟುತ್ತಾ ಉಂಟು. ಅಷ್ಟು ದುಷ್ಪರಿಣಾಮ ಆದಂತಹ ಭೀಕರ ದುರಂತ ಅಂದು ಅದು ಯೋಚನೆಗೂ ಅತ್ಯಂತ ಬರ್ಬರವಾದದ್ದು. ಆದರೆ ಎಲ್ಲಿ ಈ ಅನಿಲ ದುರಂತ ಸಂಭವಿಸೋ ಅದರ ಕೇಂದ್ರ ಸ್ಥಾನದ ಪಕ್ಕದಲ್ಲೇ ಇದ್ದಂತಹ 2 ಅಗ್ನಿಹೋತ್ರಿಗಳ ಮನೆಯಲ್ಲಿ ಮಾತ್ರ ಯಾವುದೇ ದುಷ್ಪರಿಣಾಮ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ಜಗತ್ತಿಗೆ ಆಶ್ಚರ್ಯ ಆಯಿತು. ವಿಜ್ಞಾನಿಗಳೆಲ್ಲ ಅಲ್ಲಿ ಬಂದು ಸಂಶೋಧನೆ ಮಾಡ್ತಾರೆ. ಊರೊಳಗೆ ಎಲ್ಲ ಹೆಣದ ರಾಶಿ ಬಿದ್ದು ಬರ್ಬರ ಭೀಭತ್ಸವಾದಂತಹ ಸನ್ನಿವೇಶ ಇದ್ರೂ ಈ 2 ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಚೆನ್ನಾಗಿದ್ದಾರೆ ಯಾಕೆ ಅಂತ ಅದನ್ನು ಸಂಶೋಧನೆ ಮಾಡುವಾಗ ಗೊತ್ತಾಗಿದೆ, ನಿತ್ಯವೂ ಅಗ್ನಿಹೋತ್ರ ಅಲ್ಲಿ ನಡೀತಾ ಇತ್ತು ಅಂತ. ಪೂರ್ವಜರ ಕಾಲದಿಂದ ಅಗ್ನಿಯನ್ನು ಉಪಾಸನೆ ಮಾಡಿಕೊಂಡು ಬಂದು ಪ್ರಾತಃ ಮತ್ತು ಸಾಯಂ ಸಂಧ್ಯಾಕಾಲದ ಆ ಮುಹೂರ್ತದಲ್ಲೇ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ನಿರಂತರ ಅಗ್ನಿಯನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ಸುಲಭ ಇಲ್ಲ. ಅವರು ಯಜಮಾನ ಅಗ್ನಿಹೋತ್ರಿ, ಅವರು ಗಂಡ ಹೆಂಡತಿ ಇಬ್ಬರು ಮನೆಯನ್ನು ಬಿಟ್ಟು ಹೋಗುವಾಗಿಲ್ಲ. ಈ ಅನುಷ್ಠಾನ 1 ದಿವಸ ಬಿಡುವ ಹಾಗಿಲ್ಲ. ಎಷ್ಟೊಂದು ತ್ಯಾಗ ಇದೆ, ತಿಂಗಳಿಗೆ ಲಕ್ಷಕ್ಕೆ ಮೀರಿ ಖರ್ಚು ಇದೆ. ಇಷ್ಟೊಂದು ನಿಯಮಗಳನ್ನ ಅನುಸರಿಸುವಂತಹ ಅಗ್ನಿಹೋತ್ರಿಗಳು ನಮ್ಮ ದೇಶದಲ್ಲಿ ಧಾರಾಳ ಇತ್ತು. ಆದರೆ ಇವತ್ತು ಲೆಕ್ಕ ಮಾಡಿದರೆ ಸಿಕ್ಕುವಂತಹ ಸಂಖ್ಯೆ ಕೇವಲ 26 ಜನ ಇಡೀ ಭಾರತದಲ್ಲಿ ಇರುವಂತಹ ಅಗ್ನಿಹೋತ್ರಿಗಳು. ಅಷ್ಟಕ್ಕೆ ಕಡಿಮೆ ಆಯಿತು. ಅಗ್ನಿಹೋತ್ರಿಗಳನ್ನು ಪೋಷಣೆ ಮಾಡುವವರು ಇಲ್ಲ.
ತಿಂಗಳಿಗೆ ಲಕ್ಷಾಂತರ ಖರ್ಚು ಮಾಡಿ ಅಗ್ನಿಗೆ ಬೆಂಬಲ ಕೊಡುವವರು ಕಡಿಮೆಯಾಗಿದೆ. ಇದನ್ನು ನಿಭಾಯಿಸಲಿಕ್ಕಾಗದೆ ಅನೇಕರು ಅನಿವಾರ್ಯವಾಗಿ ಅದನ್ನು ಬಿಟ್ಟು 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 ಹೊರಗೆ ಬಂದಿದ್ದಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ 7 ಜನ ಅಗ್ನಿಹೋತ್ರಿಗಳಿದ್ದಾರೆ. ಇದರಲ್ಲಿ ಬೆಂಗಳೂರಿನಿಂದ ಚಂದ್ರಕಾಂತ ಶರ್ಮಾ ಎಂಬಂತಹ ಅಗ್ನಿಹೋತ್ರಿಯವರು ನಮ್ಮ ಯಾಗದಲ್ಲಿ ಯಜಮಾನರಾಗಿ ಭಾಗವಹಿಸ್ತಾರೆ. ನಿತ್ಯವೂ ಕಠಿಣವಾದ ನಿಯಮ ಇದ್ದರೂ ಯಾಗದ ಸಮಯದಲ್ಲಿ ಇನ್ನಷ್ಟು ಕಠಿಣವಾದ ನಿಯಮವನ್ನು ಅವರು ಪಾಲಿಸಬೇಕು. ಫೆಬ್ರವರಿ ತಿಂಗಳ 18ನೇ ತಾರೀಕಿನಂದು ಅವರೆಲ್ಲ ಯಾಗಶಾಲೆಗೆ ಭೂಮಿಗೆ ಅವರನ್ನು ಸ್ವಾಗತಿಸಲಿಕ್ಕಿರುವಂಥದ್ದು. ಆ ದಿವಸ ಮಧ್ಯಾಹ್ನ ನಂತರ ಈ ಸೋಮಯಾಗದಲ್ಲಿ ಬಳಕೆಯಾಗುವಂತಹ ಅನೇಕ ದ್ರವ್ಯಗಳು, ಸಲಕರಣೆಗಳು ಇದೆಲ್ಲ ಹಿಂದಿನ ಕಾಲದಲ್ಲಿ ನಡೆದು ಬಂದಂತೆ ಸಾಂಪ್ರದಾಯಿಕವಾಗಿ ಆಯಾ ಸಮುದಾಯದವರು, ಆಯಾ ಬೇರೆ ಬೇರೆ ಪಂಗಡದವರು ಅವರವರ ಕುಲವೃತ್ತಿಗೆ ಅನುಸರಿಸಿ ಅವರ ಆ ಸಮರ್ಪಣೆಯನ್ನು ಮಾಡಬೇಕು. ಕುಂಬಾರ ಸಮಾಜದ ಬಾಂಧವರು ಮಣ್ಣಿನ ಮಡಿಕೆಯನ್ನ 1200 ಮಣ್ಣಿನ ಮಡಿಕೆ ಈ ಯಾಗಕ್ಕೆ ಬೇಕು. ಮತ್ತು ಆ ಯಾಗ ನಡೆಯುವಂತಹ ಸಮಯದಲ್ಲಿ ಆಗಿಂದಾಗಲೇ ಒಂದು ಮಣ್ಣಿನ ಮಡಿಕೆ ಮಾಡಿಕೊಳ್ಳಿಕೊಂಡು ಈ ಯಾಗದಲ್ಲಿ ಪ್ರವರ್ಗ್ಯ ಎಂಬಂತ ಒಂದು ಕಾರ್ಯಕ್ರಮ ನಡೀಲಿಕ್ಕುಂಟು. ಅದೇನೆಂದ್ರೆ ಅಗ್ನಿಯಲ್ಲಿ ಒಟ್ಟು ಆ 8 ದಿವಸದಲ್ಲಿ ಒಟ್ಟು 8 ಬಾರಿ ಪ್ರವರ್ಗ್ಯ ಕಾರ್ಯಕ್ರಮ ನಡೀತದೆ. ಅಗ್ನಿಗೆ ಹವಿಸನ್ನು ಸಮರ್ಪಿಸುವಾಗ ಅಗ್ನಿ ಬಹಳ ಸುಮಾರು 25ರಿಂದ 35 ಫೀಟ್ ಎತ್ತರಕ್ಕೆ ಅಗ್ನಿ ಚಿಮ್ಮುತ್ತದೆ. ಅದು ಒಂದು ಅಣುಬಾಂಬ್ ಸ್ಫೋಟ ಆದರೆ ಹೇಗಿರ್ತದೆ ಆ ರೀತಿಯಲ್ಲಿ ಅದನ್ನ ಕಾಣಬಹುದು. ಪ್ರಕೃತಿಯ ಮೇಲೆ ಅಗಾಧವಾದ ಪರಿಣಾಮವನ್ನು ಅದು ಬೀರ್ತದೆ. ಈ ಪ್ರವರ್ಗ್ಯ ಮಾಡಬೇಕಿದ್ರೆ ಆ ಹುತ್ತದ ಮಣ್ಣನ್ನು ತಂದು ಆಡಿನ ಹಾಲನ್ನು ಬೆರೆಸಿ, ಗೋವಿನ ಹಾಡನ್ನು ಅದರ ರೋಮಗಳನ್ನು ಬೆರೆಸಿ, ಅದರಲ್ಲಿ ವಿಶೇಷವಾದ ಕೆಲವೊಂದು ದ್ರವ್ಯಗಳನ್ನು ಸೇರಿಸಿ ಮಣ್ಣಿನ ಮಡಿಕೆ ಆಗಲೇ ಅಲ್ಲೇ ಮಾಡಿ ಅದನ್ನು ಅಲ್ಲೇ ಒಣಗಿಸಿ ಅದರಲ್ಲಿ ಈ ದ್ರವ್ಯವನ್ನು ಮಾಡಬೇಕು. ಕೆಲವೊಂದು ಮರದ ಸಲಕರಣೆಗಳ ಉಪಯೋಗ ಇದೆ. ಅದು ಹೇಗಿರ್ತದೆ ಅಂದರೆ, ಒಂದು ಮರದ ಪಾತ್ರೆ ಮಾಡಲಿಕ್ಕಿದೆ, ಅದರಲ್ಲಿ ಈ ಸೋಮರಸದ ಮತ್ತು ದ್ರವ್ಯಗಳನ್ನು, ದ್ರಾವಣಗಳನ್ನು ಅದಕ್ಕೆ ಬೆರೆಸಿ ಆ ಪಾತ್ರೆಯಲ್ಲಿ ತುಂಬಲಿಕ್ಕಿದೆ. ಬೆಳಗ್ಗೆ ತುಂಬಿದಂತಹ ದ್ರಾವಣ ಸಾಯಂಕಾಲ ಆಗಬೇಕಿದ್ರೆ ಆ ಮರದ ಪಾತ್ರೆ ಪೂರ್ತಿ ಮರ ಎಲ್ಲ ಹೀರಿಬಿಟ್ಟು ಆ ಪಾತ್ರೆ ಒಣಗಿ ಇರುತ್ತದೆ. ಆ ತುಂಬಿದ ರಸವೆಲ್ಲ ಬತ್ತಿ ಹೋಗುತ್ತದೆ. ಮಾರನೇ ದಿವಸ ಬೆಳಿಗ್ಗೆ ಯಥಾವತ್ ಏನು ತುಂಬಿಸಿದ್ದೆವೋ ಅಷ್ಟೇ ದ್ರಾವಣ ಪುನಃ ಅದು ಹೊರಗಾಗುತ್ತದೆ. ಮರದ ಪಾತ್ರೆಯಿಂದ ಪುನಃ ಅದು ಹೊರಗೆ ಹಾಕಿ ಮಾರನೇ ದಿವಸ ಬೆಳಗ್ಗೆ ಅದು ಪುನಃ ತುಂಬಿ ಅಷ್ಟೇ ಇರುತ್ತದೆ. ಹಾಗೆ ಹೀರಿ ಪುನಃ ಉಗುಳಿದಂತಹ ಅಂದರೆ ಪುನಃ ಹೊರ ಹಾಕಿದಂತಹ ಆ ರಸ ಈ ಯಾಗದಲ್ಲಿ ಉಪಯೋಗ ಆಗ್ಲಿಕ್ಕುಂಟು. ಅತ್ಯಂತ ವೈಜ್ಞಾನಿಕವಾಗಿ ನಡೆಯುವಂತಹ ಈ ಯಾಗದ ಬಗ್ಗೆ ವಿಜ್ಞಾನಿಗಳು ಕುತೂಹಲದಿಂದ ಸಂಶೋಧನೆ ಮಾಡಿ ಈ ಯಾಗದಲ್ಲಿ ವೈಜ್ಞಾನಿಕ ಸತ್ಯ ಇದೆ ಎಂಬುದನ್ನು ತಿಳ್ಕೊಂಡು ಅವರು ಕೇರಳದ ತ್ರಿಶೂರ್ನ ಪಾಂಜಾಳ ಎಂಬಲ್ಲಿ 1975ರಲ್ಲಿ ಸೋಮಯಾಗವನ್ನು ಇದು ಪ್ರಯೋಗಾರ್ಥವಾಗಿ ಪುನಃ ಮಾಡಿದ್ದಾರೆ. ವಿದೇಶದ ಕ್ರಿಶ್ಚಿಯನ್ ಸೈನ್ಸ್ ವಿಜ್ಞಾನಿ ಒಬ್ಬ ಇದನ್ನು ಮಾಡ್ತಾನೆ. ಆ ಪುಸ್ತಕ ಇವತ್ತು 2 ಎಡಿಷನ್ ಅಲ್ಲಿ ಬಂದಿದೆ. ಅದರಲ್ಲಿ ಅಗ್ನಿಯಿಂದ ಹೆಸರಿಟ್ಟುಕೊಂಡು ಅದರ A to Z ಆಮೂಲಾಗ್ರವಾದಂತಹ ಮಾಹಿತಿಯನ್ನ ಅದರಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಇವತ್ತು ನಾವು ಪುಸ್ತಕ ನಮ್ಮಲ್ಲಿದೆ. ಎಲ್ಲ ಹಂತ ಹಂತದಲ್ಲಿ ಮಾಡುವ ಪ್ರತಿಯೊಂದು ಪ್ರಕ್ರಿಯೆ ಇಷ್ಟು ವಿಜ್ಞಾನದಿಂದ ತುಂಬಿದೆ ಅಂತ. ಅಂತಹ ವಿಶಿಷ್ಟವಾದಂತಹ ವಿಜ್ಞಾನಿಗಳು ಅದನ್ನು ಒಪ್ಪಿದಂತಹ ಅತ್ಯಂತ ಅಪೂರ್ವವಾದ ನಮ್ಮ ಭಾರತೀಯ ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಎಲ್ಲ ಆಚಾರವು ವೈಜ್ಞಾನಿಕೃತವಾಗಿರುವಂಥದ್ದೇ. ಆದರೂ ಇದರಲ್ಲಿ ವಿಶೇಷವಾದ ಫಲ ಹೇಳಿದೆ. ಈ ಯಾಗದಲ್ಲಿ ನಾವು 2 ವಿಧದಲ್ಲಿ ಯಾಗವನ್ನು ನೋಡ್ತೇವೆ. ಒಂದು ನಮ್ಮ ನಿತ್ಯ ವ್ಯವಹಾರದಲ್ಲೆಲ್ಲ ಮಾಡುವಂತಹ, ನಮ್ಮ ಊರೊಳಗೆ ನಮ್ಮ ಒಳ್ಳೆಯ ವಿದ್ವಾಂಸರಾಗಿದ್ದ ಪುರೋಹಿತರೆಲ್ಲ ಮಾಡುವಂತಹ ಯಾಗ, ಚಂಡಿಕಾ ಯಾಗ ಇರಬಹುದು, ಮೃತ್ಯುಂಜಯ ಹೋಮ ಇರಬಹುದು, ನವಗ್ರಹ ಶಾಂತಿ ಇರಬಹುದು ಇತ್ಯಾದಿಗಳ, ಇದೆಲ್ಲ ಸ್ಮೃತಿಯುಕ್ತವಾಗಿರುವಂತಹ ಯಾಗಗಳು. ಪುರಾಣಕ್ಕೆ ಸಂಬಂಧಂತಹ ವಿಚಾರಗಳಿಂದ ಎಲ್ಲ ಮಂತ್ರಗಳಿಂದ ಅದನ್ನ ಹೋಮ ನಡೆಯುವಂತ. ಆದರೆ ಈ ಸೋಮಯಾಗ ನೇರ ವೇದಗಳಿಗೆ ಶ್ರುತಿಗೆ ಸಂಬಂಧಪಟ್ಟ ಯಾಗ. ಇದಕ್ಕೆ ಶ್ರೌತಯಾಗ ಅಂತ ಹೇಳ್ತೇವೆ. ಈ ಯಾಗವನ್ನು ಎಲ್ಲ ಪುರೋಹಿತರು ಮಾಡಲಿಕ್ಕೆ ಆಗುವುದಿಲ್ಲ. ನಮಗೆ ಗೋಕರ್ಣದಿಂದ ಈ ಶ್ರೌತ ವಿದ್ವಾಂಸರು ಸಿಕ್ಕಿದ್ದಾರೆ. ಗಣೇಶ್ ವಾಸುದೇವ್ ಜೋಗ್ಲೇಕರ್ ಎಂಬಂತಹ ಶ್ರೌತ ವಿದ್ವಾಂಸರು ಈ ಯಾಗದ ವೈದಿಕ ಕರ್ಮದ ನೇತೃತ್ವ ವಹಿಸ್ತಾರೆ. ಒಟ್ಟಿನಲ್ಲಿ ಅತ್ಯಂತ ವಿಶಿಷ್ಟವಾದ ಈ ಯಾಗ
19 ತಾರೀಕಿನಿಂದ 24 ತಾರೀಕುವರೆಗೆ ಬೆಳಗ್ಗಿಂದ ಸಾಯಂಕಾಲ ನಡೀತಾ ಇದೆ. ಅದು ಕೊನೆಗೆ 23ನೇ ತಾರೀಕಿಗೆ ಬೆಳಗ್ಗೆ 3:30 ಗಂಟೆಗೆ ಆರಂಭ ಆದ ಯಾಗ ನಿರಂತರ ನಡೀತಾ ಮಾರನೇ ದಿವಸ ಅಂದ್ರೆ 24ನೇ ತಾರೀಕಿನ ದಿವಸ 9 ಗಂಟೆಯವರೆಗೆ ನಿರಂತರ ಯಾಗ ನಡೀತದೆ. 28 ಗಂಟೆ ನಿರಂತರ ಯಾಗ ನಡೀತದೆ. 9 ಗಂಟೆಗೆ ಯಾಗದ ಪೂರ್ಣಾಹುತಿ. ಆನಂತರ ಯಾಗಶಾಲೆಯಿಂದ ಅವಭೃತ ಸ್ನಾನಕ್ಕೋಸ್ಕರ ಹೊಳೆಯ ಬದಿಗೆ ಹೋಗಿ ಎಲ್ಲರೂ ಸ್ನಾನ ಮಾಡಲಿಕ್ಕುಂಟು. ಈ ಸ್ನಾನಕ್ಕೆ ಕುಂಭಮೇಳದ ಸ್ನಾನಕ್ಕಿಂತಲೂ ವಿಶಿಷ್ಟವಾದ ಸ್ನಾನ, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಎಂಬುದನ್ನು ಶಾಸ್ತ್ರದಲ್ಲಿ ಹೇಳುತ್ತದೆ. ನೀವು ಇನ್ನೊಂದು ಗಮನಿಸಬೇಕಂದ್ರೆ ಈ ನಕ್ಷತ್ರ ಅಗ್ನಿಹೋತ್ರಿಗಳು ಸೋಮಯಾಗದ ಆರಂಭದಲ್ಲಿ 18ನೇ ತಾರೀಕಿನ ಹೊತ್ತು ಇಡೀ ವೈದಿಕರಿಗೆ ಬೆಣ್ಣೆಯನ್ನು ಲೇಪಿಸುವ ಮೂಲಕ ಶುದ್ಧೀಕರಣ ಪ್ರಕ್ರಿಯೆ ಆಗಿ ಯಾಗಶಾಲೆಗೆ ಪ್ರವೇಶ ಮಾಡಿ 19ನೇ ತಾರೀಕಿಗೆ ಬೆಳಿಗ್ಗೆ ಸ್ನಾನ ಮಾಡಿ ಯಾಗಶಾಲೆ ಪ್ರವೇಶ ಮಾಡಿದರೆ ಉಳಿದೆಲ್ಲ ವೈದಿಕರು ನಿತ್ಯ ಸ್ನಾನಾದಿ ಕರ್ಮಗಳನ್ನೆಲ್ಲ ಮಾಡ್ಬೋದು. ಸಾಧಾರಣ ನಮಗೆಲ್ಲ ಗೊತ್ತಿದ್ದ ಹಾಗೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕಿದ್ರೆ ಸ್ನಾನ ಮಾಡಿ ಆಚಮನ ಮಾಡಿ ಮತ್ತೆ ಆ ಕರ್ಮದಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಆದರೆ ಇಲ್ಲಿ ಅಗ್ನಿಹೋತ್ರಿ ದಂಪತಿಗಳು ಕಠಿಣ ವ್ರತದೊಂದಿಗೆ ಅನುಷ್ಠಾನ ಮಾಡ್ತಾ ಇರಬೇಕು ಯಾಗಶಾಲೆಯಲ್ಲಿ. 19ನೇ ತಾರೀಕಿಗೆ ಬೆಳಿಗ್ಗೆ ಈ ಯಜಮಾನ ದಂಪತಿಗಳು ಸ್ನಾನ ಮಾಡಿ ಯಾಗಶಾಲೆಗೆ ಹತ್ತಿದ್ರೆ ಮತ್ತೆ ಅವರು ಸ್ನಾನ ಮಾಡುವುದು 24ನೇ ತಾರೀಕಿಗೆ ಅವಭೃತ ಸ್ನಾನದಲ್ಲಿ. ಅಲ್ಲಿವರೆಗೆ ಅವರು ಸ್ನಾನವೂ ಮಾಡಬಾರದು. ಇಷ್ಟು ಮಾತ್ರ ಅಲ್ಲ, ಅವರು ಊಟವೂ ಮಾಡಬಾರದು. ನಿತ್ಯ ಅವರ ಆಹಾರ ಯಾವುದು ಅಂದರೆ ಯಾಗಶಾಲೆಯಲ್ಲಿ ಕೆಲವು ಪ್ರಾಣಿಗಳೆಲ್ಲ ಸಹಯೋಗ ಕೊಡ್ಲಿಕ್ಕುಂಟು. ಹಿಂಸೆ ಇಲ್ಲ, ಅಹಿಂಸಾತ್ಮಕವಾಗಿ ಎಲ್ಲ ನಡೀತದೆ. ಆದರೆ ಒಂದಿಷ್ಟು ಪ್ರಾಣಿಗಳು ಇದರಲ್ಲಿ ಭಾಗವಹಿಸುತ್ತೆ. ಬಿಳಿ ಬಣ್ಣದ ಕುದುರೆ, ಕೆಂಪು ಬಣ್ಣದ ಹಸು ಕರು, ಕಂದು ಬಣ್ಣದ ಕಣ್ಣಿರುವಂತಹ 11 ತಿಂಗಳು ಪ್ರಾಯಪೂರ್ತಿಯಾದಂತಹ ಒಂದು ಹೆಣ್ಣು ಕರು, ಹಾಗೆ ಒಂದು ಆಮೆ, ಹಾವು, ಕಪ್ಪೆ, ಆಡುಗಳು, ಕಿವಿಯನ್ನು ಕೆಳಗೆ ಇಳಿಯಬಿಟ್ಟಂತಹ ಈಗ ಗೀರ್ತಳಿ ಅಂತ ನಾವೇನು ಹೇಳ್ತೇವೆ ಈ ಜಾತಿಗೆ ಸಂಬಂಧಪಟ್ಟಂತಹ ಒಂದು ಹಸು, ಮತ್ತೊಂದಿಷ್ಟು ಹಸುಗಳು ಅಲ್ಲಿ ಯಾಗಶಾಲೆಯಲ್ಲಿ ಇರ್ತದೆ. ಇದೆಲ್ಲ ಇದರಲ್ಲಿರುವಂಥ ಒಂದು ಗೋವಿನ ಹಾಲನ್ನು ಈ ಅಗ್ನಿಹೋತ್ರಿ ದಂಪತಿಗಳು ಮಧ್ಯಾಹ್ನ 12 ಗಂಟೆ ಮತ್ತು ರಾತ್ರಿ 12 ಗಂಟೆ ಹೊತ್ತಿಗೆ ಒಂದೊಂದು ಲೋಟ ಹಾಲು ಕುಡಿಲಿಕ್ಕುಂಟು. ಇದನ್ನು ಬಿಟ್ಟರೆ ಅವರಿಗೆ ಬೇರೆ ಆಹಾರ ಇಲ್ಲ, ಸ್ನಾನವೂ ಇಲ್ಲ, ಆಹಾರವೂ ಇಲ್ಲ. ಮಾತ್ರ ಅಲ್ಲ, ಕೊನೆಯ 3 ದಿವಸ ಒಂದು ಕ್ಷಣ ನಿದ್ರೆಯೂ ಮಾಡಬಾರದು. 3 ದಿವಸ ನಿದ್ರೆ ಇಲ್ಲದೆ ಯಾಗದಲ್ಲಿ ಭಾಗವಹಿಸಬೇಕು. ಇಂತಹ ಕಠಿಣವಾದ ನಿಯಮದೊಂದಿಗೆ ಯಾಗ ನಡೆಯುತ್ತದೆ. ಇಂತಹ ವಿಶಿಷ್ಟವಾದ ಯಾಗ ನಾವು ರಾಮಾಯಣ ಮಹಾಭಾರತ ಕಾಲದಲ್ಲೆಲ್ಲ ಕೇಳಿದ್ದಿರಬಹುದು. ಇಲ್ಲೆಲ್ಲ ಕೆಲವು ಕಡೆ ಅಪರೂಪದಲ್ಲಿ ಆಗಿದೆ. ಈ ಉತ್ತರ ಕೇರಳದಲ್ಲಂತೂ ಆಗಲೇ ಇಲ್ಲ. 1975ರಲ್ಲಿ ಕೇರಳದ ಆ ಭಾಗದಲ್ಲಿ ಆಗಿದೆ. ಆನಂತರವೂ ಇತ್ತೀಚೆಗೆ ಒಂದಿಷ್ಟು ಕಡೆಗಳಲ್ಲಿ ಆಗಿದೆ. ಆದರೆ ಶಾಸ್ತ್ರೀಯವಾಗಿ ಮಾಡಲಿಕ್ಕೆ ಅಷ್ಟು ಸಾಧ್ಯವಾಗಲಿಲ್ಲ ಎಂಬುದನ್ನು ಹೇಳ್ತಾರೆ. ಹಾಗೆ ಸೋಮಯಾಗದಲ್ಲಿ 7 ವಿಧ ಉಂಟು. ಅದರಲ್ಲಿ 2 ಯಾಗ ಅಂತೂ ಈಗ ಕಾಲದಲ್ಲಿ ಮಾಡಬಾರ್ದು. ಅಶ್ವಮೇಧದಿಂದ ಹಿಡಿದು ಬೇರೆ ಕೆಲವು ಯಾಗಗಳು ಮಾಡಬಾರ್ದು. ಆದರೆ ಅತಿರಾತ್ರ ಎಂಬಂಥದ್ದು ಮಾಡಬಹುದಾದ ಅತಿ ದೊಡ್ಡ ಯಾಗ. ಅತಿಯಾದ ರಾತ್ರಿಯನ್ನೂ ಕ್ರಮಿಸುವ ಕಾರಣ, ಮೀರಿ ಹೋಗುವ ಕಾರಣ ಇದಕ್ಕೆ ಅತಿರಾತ್ರ ಎಂಬ ಹೆಸರು ಬಂದಿದೆ. ಹಾಗಾಗಿ ಇಂತಹ ವಿಶಿಷ್ಟವಾದಂತಹ ಯಾಗ, ಇದರ ಅಗ್ನಿಯ ದರ್ಶನವೇ ಅತ್ಯಂತ ಮಹತ್ವ ಅಂತ ಹೇಳಿದೆ. ಕಳೆದ ಸರ್ತಿ ನಕ್ಷತ್ರೇಷ್ಟಿಯಲ್ಲಿ ನೀವು ಭಾಗವಹಿಸಿದಾಗ ಗೊತ್ತಿರ್ಬೋದು, ಪ್ರತಿಯೊಬ್ಬರ ನಕ್ಷತ್ರಕ್ಕೋಸ್ಕರ ಅಲ್ಲಿ ಅಗ್ನಿಯಲ್ಲಿ ಆಹುತಿ ಕೊಡುವಾಗ ಭಾಗವಹಿಸಿದವರಿಗೆ ಅದರ ಅನುಭೂತಿ ಇರಬಹುದು. ಈ ಯಾಗದಲ್ಲೂ ಹಾಗೆ ವಿದ್ವಾಂಸರೆಲ್ಲ ಸೋಮನ ಅಗ್ನಿಯನ್ನು ನೋಡಬೇಕು ಅಂತ ಆಮಂತ್ರಣವಿಲ್ಲದಿದ್ರೂ ತಿಳಿದು ಬಂದು ಭಾಗವಹಿಸುವವರು ಇರ್ತಾರೆ. ಹಾಗಾಗಿ ನಾವೆಲ್ಲ ಈ ಯಾಗದ ಬಗ್ಗೆ ಮಹತ್ವವನ್ನು ತಿಳ್ಕೊಳ್ಬೇಕು. ಮತ್ತು ಅಪರೂಪದಲ್ಲಿ ನಮ್ಮ ಎಷ್ಟೋ ಜನ್ಮಗಳಿಗೆ ಪುಣ್ಯದ ಫಲವನ್ನು ಹಿಡ್ಕೊಂಡು ಬಂದಾಗ ಈ ಯಾಗದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಗುತ್ತದೆ ಅಂತ. ಮಹಾಭಾರತದಲ್ಲಿ ಯುದ್ಧವೆಲ್ಲ ಮುಗಿದ ನಂತರ ಅನೇಕ ನೋವು, ಯಾತನೆ, ಹಿಂಸೆಗಳೆಲ್ಲ ನಡೆದಿದೆ, ತಪ್ಪುಗಳು ನಡೆದಿದೆ ಎಂಬಂತ ಒಂದು ಕಾರಣಕ್ಕೆ ಇದೆಲ್ಲದಕ್ಕೂ ಪ್ರಾಯಶ್ಚಿತ್ತವಾಗಿ ಕೃಷ್ಣನ ಆದೇಶದಂತೆ ಅಲ್ಲಿ ಸೋಮಯಾಗ ನಡೆದಿತ್ತು. ಈ ಸೋಮಯಾಗದ ಮಹತ್ವ ಎಷ್ಟು ಇದೆ, ಇದರಲ್ಲಿ ಸೇವೆಯಲ್ಲಿ ಎಷ್ಟು ಭಾಗ್ಯ ಇದೆ ಎಂಬುದನ್ನ ಕೃಷ್ಣನೇ ತೋರಿಸಿದ್ದಾನೆ. ಬರುವಂಥವರೆಲ್ಲರೂ ಸೋಮಯಾಗವನ್ನು ನೋಡಲಿಕ್ಕೆ, ಕಾಣಲಿಕ್ಕೆ ಭಾಗವಹಿಸುವವರೆಲ್ಲ ಪುಣ್ಯಾತ್ಮರು. ಆದ ಕಾರಣ ಬರುವಂತಹ ಅತಿಥಿಗಳ ಕಾಲನ್ನು ತೊಳೆದು ಆತಿಥ್ಯ ಮಾಡುವ ಕೆಲಸ ನಾನೇ ಮಾಡ್ತೇನೆ ಅಂತ ಕೃಷ್ಣ ವಹಿಸಿದ್ದ. ಸೋಮಯಾಗದ ಸೇವೆಯಲ್ಲಿ ಎಷ್ಟು ಮಹತ್ವ ಇದೆ ಅಂತ ನೀವು ಯೋಚನೆ ಮಾಡಬಹುದು. ಅತ್ಯಪೂರ್ವವಾದಂತಹ ಈ ಯಾಗದಲ್ಲಿ ನಾವೆಲ್ಲ ಭಾಗವಹಿಸಿ ಇದರಲ್ಲಿ ಪುಣ್ಯದ ಫಲವನ್ನು ಪಡ್ಕೊಳ್ಬೇಕು.
ನೀವು ಹಿರಿಯರಾದ ನೀವು ಮಾತ್ರ ಅಲ್ಲ, ನಿಮ್ಮ ಕಿರಿಯ ಮಕ್ಕಳನ್ನು ಕರ್ಕೊಂಡು ಬಂದು ಇದರ ಅಗ್ನಿಯ ದರ್ಶನ ಒಮ್ಮೆ ಆದರೂ ಮಾಡಿಸಬೇಕು. ಅವರ ಜೀವನದುದ್ದಕ್ಕೂ ಈ ಅಗ್ನಿಯನ್ನು ನೋಡಿದ್ದೇವೆಂಬಂತಹ ಪುಣ್ಯವನ್ನು ಅವರು ಪಡ್ಕೊಳ್ಳಿ. ಇಂತಹ ಯಾಗಕ್ಕೆ ಸಾಧಾರಣ ಪ್ರಯತ್ನ ಸಾಕಾಗುವುದಿಲ್ಲ. ಲಡಾಖ್ನಿಂದ ಸೋಮಲತೆ ಸಿಕ್ಕಿದೆ, ಚಳಿಯಲ್ಲಿ ಅಲ್ಲಿ ಹಿಮದಲ್ಲಿ ಆವರಿಸಿದಂತ ಅದನ್ನು ಹಿಡ್ಕೊಂಡು ತಡ್ಕೊಂಡು ಬರುವುದು ಅಂದ್ರೆ ಸುಲಭ ಅಲ್ಲ. ನಮ್ಮ ಯಾಗ ಸಮಿತಿಯ ಗೌರವಾಧ್ಯಕ್ಷರಾಗಿ ಕೇಂದ್ರ ಸಚಿವರಾದಂತಹ ಶ್ರೀಪಾದ್ ನಾಯ್ಕರಿದ್ದಾರೆ, ಅವರು ಅದನ್ನೆಲ್ಲ ವ್ಯವಸ್ಥೆ ಮಾಡಿದೆ. ಯಾಕೆಂದ್ರೆ ಅಲ್ಲಿ ಮಿಲಿಟರಿ ಪರ್ಮಿಷನ್ ಎಲ್ಲ ಬೇಕು, ಅಲ್ಲಿ ಹೋಗಿ ಅದನ್ನು ತಗೊಂಡು ಬರುವುದನ್ನು ಸುಲಭ ಇಲ್ಲ. ಸೌಭಾಗ್ಯವಶಾತ್ ನಮಗೆ ಸಚಿವರೇ ಇದ್ದ ಕಾರಣ ಅದರ ವ್ಯವಸ್ಥೆಗಳೆಲ್ಲ ಸುಲಭದಲ್ಲಿ ಆಗುತ್ತಾ ಇದೆ. ಒಟ್ಟಿನಲ್ಲಿ ಈ ಯಾಗದಲ್ಲಿ ಬೇರೆ ಬೇರೆ ಸಮುದಾಯದ ಪ್ರತಿಯೊಬ್ಬರ ಕೊಡುಗೆ, ನಾನು ಆಗಲೇ ಹೇಳಿದ ಹಾಗೆ ಕುಂಬಾರ ಸಮಾಜದವರು ಮಣ್ಣಿನ ಮಡಿಕೆಯನ್ನು ಮಾಡಿಕೊಳ್ಳುವುದಾದರೆ, ಗಾಣಿಗ ಸಮಾಜದವರು ಗಾಣದಲ್ಲಿ ಎಳ್ಳನ್ನು ಹಾಕಿ ಎಣ್ಣೆಯನ್ನು ತೆಗೆದು ಆ ಎಣ್ಣೆಯನ್ನು ಸಮರ್ಪಿಸುವುದು, ನೇಕಾರರು ವಸ್ತ್ರವನ್ನು ಸಮರ್ಪಿಸುವುದು, ಹೀಗೆ ಪ್ರತಿ ವಿಶ್ವಕರ್ಮ ಸಮಾಜದವರು ಈ ಯಾಗಕ್ಕೆ ಬೇಕಾದಂತಹ ಅದು ಸೃಕ್ಸೃವ ಇರಬಹುದು, ಬೇರೆ ಬೇರೆ ಸಾಧನಗಳು ಬೇಕು, ಸಲಕರಣೆಗಳು ಬೇಕು, ಅದನ್ನೆಲ್ಲ ಅವರು ಮಾಡಿಕೊಡ್ಬೇಕು. ಮಾತ್ರ ಅಲ್ಲ, ಯಾಗಶಾಲೆಯ 4 ದಿಕ್ಕುಗಳಲ್ಲಿ 4 ವೇದಗಳ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಿಕ್ಕುಂಟು. ಮೃತ್ತಿಕ ಮಣ್ಣಿನದ್ದು, ಇದನ್ನೂ ಅವರೇ ಮಾಡಿಕೊಡ್ತಾರೆ. ಹಾಗೆ ಈ ಯಾಗದಲ್ಲಿ ಬೆಣ್ಣೆಯನ್ನು ಲೇಪಿಸುವಂಥ ಪ್ರಕ್ರಿಯೆ, ಬೆಣ್ಣೆಯನ್ನು ಯಾದವರು ಕೊಡಬೇಕು. ಹೀಗೆ ಪ್ರತಿಯೊಂದು ಪೂಜಾರಿ ಮತ್ತು ತೀಯ ಸಮಾಜಕ್ಕೆ ಸಂಬಂಧಪಟ್ಟವರು ಸಿಯಾಳವನ್ನು ಸಮರ್ಪಣೆ ಮಾಡಬೇಕು. ಹೀಗೆ ಜೋಗಿ ಸಮಾಜಕ್ಕೆ ಸಂಬಂಧಪಟ್ಟವರು ಶಿಕ್ಕ ಅಂತ ಹೇಳ್ತೇವೆ ನಾವು, ತುಳುವಿನಲ್ಲಿ ಏನು ಹೇಳ್ತಾ ಗೊತ್ತಿಲ್ಲ. ಮೇಲೆ ನಾವು ಹಿಂದಿನ ಕಾಲದಲ್ಲಿ ನೀವು ಕೃಷ್ಣನ ಬೆಣ್ಣೆ ತೆಗೆಯುವಂತಹ ಸಮಯದಲ್ಲಿ ಬೆಣ್ಣೆ ಪಾತ್ರೆ ಎಲ್ಲಿದ್ದದ್ದು, ತೂಕು ಹಾಕಿದಂತ ಒಂದು, ಅದಕ್ಕೆ ಬಲ, ಅದನ್ನು ಜೋಗಿ ಸಮಾಜದವರು ಕೊಡಬೇಕು. ಬಾಕುಡ ಸಮಾಜದವರು ಯಾಗಶಾಲೆ ಭೂಮಿಯನ್ನು ಉತ್ತು ಕೊಡಬೇಕು. ಕೊರಗ ಸಮಾಜದವರು ಬುಟ್ಟಿಯನ್ನ ಮತ್ತು ಯಾಗಕ್ಕೆ ಶೂರ್ಪ, ಇನ್ನು ಕೆಲವೆಲ್ಲ ಸಲಕರಣೆಗಳೆಲ್ಲ ಬೇಕು, ಇದೆಲ್ಲ ಕೊರಗ ಸಮಾಜದವರು ಕೊಡಬೇಕು. ಇವತ್ತು ಬೆಳಗ್ಗೆ ಕೊರಗ ಸಮಾಜದವರ ಆ ಜಿಲ್ಲೆಯ ಪ್ರಮುಖರೆಲ್ಲ ಬಂದು ಇದರ ಸಭೆಯೆಲ್ಲ ನಡೆಸಿದ್ದಾರೆ. ಹಾಗೆ ಪ್ರತಿಯೊಂದು ಹಿಂದೂ ಸಮಾಜದ ಪ್ರತಿಯೊಂದು ವರ್ಗದವರು ಸಹ ಈ ಯಾಗದ ಪ್ರಕ್ರಿಯೆಯಲ್ಲಿ ತೊಡಗಿಸಿ ಸೋಮಯಾಗದಲ್ಲಿ ಭಾಗವಹಿಸಿಕೊಂಡಂತಹ ಪುಣ್ಯವನ್ನು ಪಡ್ಕೊಳ್ಳುವಂತಹ ಇದನ್ನೆಲ್ಲ ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ 18ನೇ ತಾರೀಕಿಗೆ ಮಧ್ಯಾಹ್ನ ನಂತರ 3 ಗಂಟೆ ಹೊತ್ತಿಗೆ ನಡೀತದೆ. ಇಂಥ ಎಲ್ಲರೂ ಅವರವರ ಕುಲದ ಕೊಡುಗೆಯನ್ನು ಸಮರ್ಪಿಸುವ ಜೊತೆಗೆ ಬ್ರಾಹ್ಮಣರು ಮಂತ್ರೋಕ್ತವಾಗಿ ಯಾಗವನ್ನು ನಿರ್ವಹಿಸುವ ಜೊತೆಗೆ ಇಡೀ ಹಿಂದೂಗಳ ಒಗ್ಗೂಡುವಿಕೆಯಿಂದ ಈ ಯಾಗ ನಡೀತದೆ. ಈ ಯಾಗ ಅತ್ಯಂತ ಮಹಾಭಾರತದಲ್ಲೇ, ಮಹಾಭಾರತದಲ್ಲಿ ಉಲ್ಲೇಖ ಮಾಡಿದ್ದು, ಸೋಮಯಾಗದ ಸಂಕಲ್ಪ ಮಾಡಿದರೆ ಸಾಕು, ದೇವತೆಗಳೆಲ್ಲ ಆ ಸ್ಥಳಕ್ಕೆ ಮೊದಲೇ ಬಂದು ಸೇರ್ಬಿಡ್ತಾರೆ ಅಂತ. ಅದರಲ್ಲಿ ಅಶ್ವಿನಿ ದೇವತೆಗಳು ಮೊದಲಾಗಿ ಬರುವ ದೇವತೆ ಅಶ್ವಿನಿ ದೇವತೆ. ಇಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದೆ. ನಮ್ಮ ಸಾಮಾನ್ಯ ಕಣ್ಣಿಗೆ, ಸಾಮಾನ್ಯ ಬುದ್ಧಿಗೆ ಎಟಕುವಂಥ ವಿಷಯವಲ್ಲ. ಆದರೂ ಶ್ರದ್ಧೆ ಮತ್ತು ಭಕ್ತಿ ಭಾವನೆ ಇದ್ದರೆ, ಇದನ್ನು ಸತ್ಯ ಎಂಬಂತಹ ನಂಬಿಕೆ ಇದ್ದರೆ, ನಮ್ಮ ಹೃದಯದಲ್ಲಿ ಅಂತರ್ಯಾಮಿಯಾಗಿರೋ ಭಗವಂತ ತೃಪ್ತನಾಗುತ್ತಾನೆ, ಕರ್ಮದಲ್ಲಿ ನಮಗೆ ಒಳ್ಳೆಯ ಪ್ರಚೋದನೆಯನ್ನು ಕೊಡ್ತಾನೆ. ಈ ಯಾಗದ ಪೂರಕವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ವಿಷ್ಣು ಸಹಸ್ರನಾಮ ಅಭಿಯಾನ ಅಂತ ಈಗೆಲ್ಲ ಕಡೆ ರಥದ ಯಾತ್ರೆ ನಡೀತಾ ಉಂಟು. ಅದರ ಬಗ್ಗೆ ನಿಮಗೆ ಹೇಳಲೇಬೇಕು. ಯಾಕೆಂದರೆ ಸಹಸ್ರನಾಮ ಅಭಿಯಾನ ಉದ್ಘಾಟನೆ ಆದದ್ದು ಉಪ್ಪಳದ ಶಾರದಾನಗರ ಎಂಬಂತಹ ಸಮುದ್ರ ಕಿನಾರೆಯಲ್ಲಿ ಮಾಡಿದ್ರು. ನಮ್ಮ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರೆಲ್ಲ ಕೆಲವರು ಆ ಸಮಯವೂ ಬಂದಿದ್ದಾರೆ. ಅಲ್ಲಿ ಕಾರ್ಯಕರ್ತರು ಅಲ್ಲಿ ಸಮಯದಲ್ಲಿ ಭಾಗವಹಿಸಿದ್ದೀರಿ. ಅಲ್ಲಿನ ಊರಿನ ಕಾರ್ಯಕರ್ತರು ಬಹಳ ಬಲವಂತವಾಗಿ ನಮ್ಮಲ್ಲೇ ಮಾಡಬೇಕು. ಯಾಕೆಂದರೆ ನಾವೆಲ್ಲ ತಿಳಿದಿದ್ದೇವೆ, ಸಹಸ್ರನಾಮದಿಂದ ಸಮುದ್ರ ಕೊರೆತ ತಡೆಯುತ್ತದೆ, ಸುನಾಮಿಯನ್ನು ತಡೆಯುವ ಸಾಮರ್ಥ್ಯ ವಿಷ್ಣು ಸಹಸ್ರನಾಮಕ್ಕೆ ಉಂಟು ಎಂಬುದನ್ನು ನೀವೆಲ್ಲ ಪತ್ರಿಕೆಯಲ್ಲಿ ಓದಿರಬಹುದು. ನಮಗೂ ಗೊತ್ತಿತ್ತು. ಹಾಗೆ ಉದ್ಘಾಟನೆ ಸಮುದ್ರ ಕಿನಾರಲ್ಲೇ ಮಾಡಬೇಕು ಅಂತ ಯೋಚನೆ ಮಾಡಿದ್ದು. ಅಲ್ಲಿನ ಶಾರದಾನಗರದ ಕಾರ್ಯಕರ್ತರ ಆಸಕ್ತಿಯಿಂದ ಅಲ್ಲೇ ಮಾಡಿದ್ದೆವು. ಅಲ್ಲಿ ಸಹಸ್ರನಾಮಕ್ಕೆ ಸೇರಿದಂತಹ ಭಕ್ತರನ್ನ ಕೂತ್ಕೊಳ್ಳಿಕೊಂಡು ಅಲ್ಲಿ ಸಹಸ್ರನಾಮ ಮಾಡುವಂಥ ಸ್ಥಳ ಅಷ್ಟು ಕಡಿಮೆ ಇತ್ತು. ಯಾಕಂದರೆ ಸಮುದ್ರ ಕಿನಾರೆ ಅಷ್ಟು ಸಣ್ಣದಿತ್ತು. ಯಾವಾಗ ಸಹಸ್ರನಾಮ ಆಯಿತು, ಬಹುಶಃ ಇವರೆಲ್ಲ ಈ ಟಿವಿಯವರೆಲ್ಲ ಇದ್ದರು, ಆ ಸಮಯದಲ್ಲಿ ಇಷ್ಟು ಸ್ಥಳ ಇತ್ತು. ಈಗ ನೀವು ನೋಡಿದರೆ ಸುಮಾರು ಸಮುದ್ರ ಒಂದು 50ರಿಂದ 75 ಮೀಟರ್ನಷ್ಟು ಸಮುದ್ರ ದಡವನ್ನು ಪ್ಲಸ್ ಮಾಡಿಕೊಟ್ಟಿದೆ, ಹೆಚ್ಚು ಮಾಡಿಕೊಟ್ಟಿದೆ. ಅದು ಎಲ್ಲಿ ಅಂದರೆ ಸುಮಾರು 1000 ಮೀಟರ್ ಅಂತರದಲ್ಲಿ ಒಂದು ದ್ವೀಪದ ಹಾಗೆ ಉಬ್ಬಿ ಬಂದಿದೆ.
ಅದರ ಎರಡೂ ಪಕ್ಕದಲ್ಲಿ ಸಮುದ್ರದ ಕೊರೆತ ಪ್ರತಿ ವರ್ಷದಂತೆ ಬಂದು ಬಂದು ಈ ಸರ್ತಿಯಲ್ಲಿ ಈ ಕಡೆ ಬಬ್ಬರಿಯನ್ನ ಕಟ್ಟೆ ಇನ್ನು ಕೆಲವೆಲ್ಲ ಸಾನ್ನಿಧ್ಯಗಳಿತ್ತು, ಅದನ್ನೆಲ್ಲ ತಕೊಂಡು ಹೋದ್ರು ಈ ಮಂದಿರದ ಹಿಂದೆ ಈ ಅನುಷ್ಠಾನ ಮಾಡಿದ ಸಹಸ್ರನಾಮ ಅನುಷ್ಠಾನದ ಸ್ಥಳದಲ್ಲಿ 1000 ಮೀಟರ್ ಅಂತರದಲ್ಲಿ ಸುಮಾರು 50ರಿಂದ 75 ಮೀಟರ್ ಇರಬಹುದು ಸಮುದ್ರ. ಹಿಂದೆ ಸಹಸ್ರನಾಮಕ್ಕೆ ಕೂತ್ಕೊಂಡಾಗ ಎಲ್ಲಿ ಕೂತ್ಕೊಂಡಿದ್ದು ಅಲ್ಲಿ ಇವತ್ತು ಕೂತ್ಕೊಂಡ್ರೆ ಸಮುದ್ರ ಕಾಣುದು, ಅಷ್ಟು ಎತ್ತರಕ್ಕೆ ಹೊಯ್ಗೆ ರಾಶಿ ಬಂದು ಬಿದ್ದಿದೆ. ಆ ಊರಿನಲ್ಲಿ ಸಹಸ್ರನಾಮ ಕಾರ್ಯಕ್ರಮ ಸಂಘಟನೆ ಮಾಡಿ ಕೆಲವರು ಇದರಿಂದ ಸಮುದ್ರ ಕೊರೆಯುತ್ತ ತಡೆಯುವುದಾದ್ರೆ ಮತ್ತೆ ಸರ್ಕಾರ ಇಷ್ಟೆಲ್ಲ ಕಲ್ಲು ಬಂಡೆ ತಂದು ಸುರಿಯೋ ಅಗತ್ಯ ಇಲ್ಲ, ನೀವೆಲ್ಲ ಸೇರಿ ಸಹಸ್ರನಾಮ ಮಾಡಿ ಸಾಕಲ್ಲ ಅಂತ ತಮಾಷೆ ಮಾಡಿದವರು ಇವತ್ತು ಅದನ್ನು ಒಪ್ಪಿದ್ದಾರೆ. ನೀವು ಇವತ್ತು ಆ ಕಾರ್ಯಕ್ರಮಕ್ಕೆ ಬಂದವರು ಇವತ್ತು ಪುನಃ ಹೋಗಿ ನೋಡುವುದಾದ್ರೂ ಸಾಕ್ಷಿಯಾಗಿ ಉಳಿದುಂಟು. ಸಹಸ್ರನಾಮಕ್ಕೆ ಇಷ್ಟು ಶಕ್ತಿ ಉಂಟು. ಇದನ್ನೆಲ್ಲ ಊರೊಳಗೆಲ್ಲ ಇವತ್ತು ಈಗ ಸಹಸ್ರನಾಮ ಕಾರ್ಯಕ್ರಮ ಹೊಸಂಗಡಿ ನಡೀತದೆ, ಎಲ್ಲ ಕಡೆ ನಡೀತಾ ಉಂಟು ರಥ. ಇಲ್ಲಿಗೂ ಬರಬೇಕೆಂಬಂತ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನೀವೆಲ್ಲ ಇಲ್ಲಿಯೂ ಈ ಅಭಿಯಾನವನ್ನು ಮಾಡುವುದಿದ್ರೆ ಒಂದು 3-4 ಕೇಂದ್ರಗಳಿಗೆ ಬರಬಹುದು, ಅದಕ್ಕಿಂತ ಹೆಚ್ಚು ಬರಲಿಕ್ಕೆ ಸಮಯಗಳ ಅಭಾವ ಉಂಟು. ಅಂತೂ ಸಾಮೂಹಿಕ ಸಹಸ್ರನಾಮ ಅದು ನಡೀತಾ ಉಂಟು. ಜೊತೆಗೆ ಸಹಸ್ರ ವೃಕ್ಷ ಎಂಬ ಅಭಿಯಾನ ಮಾಡಿ ಈ ಯಾಗದ ಪೂರ್ವ ಸಿದ್ಧತೆಯಲ್ಲಿ ಎಲ್ಲ ಕಡೆಯಲ್ಲಿ ವೃಕ್ಷಗಳನ್ನ ನೆಡಬೇಕು ಎಂಬಂತ ನೆಲ್ಲಿ ಗಿಡವನ್ನು ನಾವು ಆಯ್ಕೆ ಮಾಡಿ 1600ವರೆಗೆ ನೆಲ್ಲಿ ಗಿಡ ಈಗ ನೆಟ್ಟಾಯಿತು. ಇದರ ಜೊತೆಗೆ ಸಹಸ್ರ ಅಕ್ಷ ಎಂಬಂತ ಕಾರ್ಯಕ್ರಮದ ಮೂಲಕ ಕಣ್ಣಿಲ್ಲದೆ ಕುರುಡರಾಗಿರುವಂತಹ ಜನಗಳ ಬಾಳಿಗೆ ಬೆಳಕಾಗಲು ನಮ್ಮ ಮರಣದ ನಂತರ ನಮ್ಮ ಕಣ್ಣನ್ನು ಅವರಿಗೆ ದಾನ ಮಾಡುವಂತಹ ಸಂಕಲ್ಪ ಮಾಡುವಂತಹ ಸಹಸ್ರ ಅಕ್ಷ ಎಂಬ ಕಾರ್ಯಕ್ರಮದ ಮೂಲಕ ಈಗ 1000ಕ್ಕಿಂತಲೂ ದಾಟಿದ್ದಾರೆ. ಆ ರೀತಿಯ ಒಂದು ಅಭಿಯಾನವು ನಡೆದಿದೆ. ಹೀಗೆ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ನಮ್ಮ ಈ ಸಮಾಜಕ್ಕೆ ಬಲವನ್ನು ಕೊಡುವಂತಹ ಯಾಗವಾಗಿ ಈ ಯಾಗವನ್ನು ಸಂಘಟನೆ ಮಾಡ್ತಾ ಇದ್ದೇವೆ. ಹಿಂದಿನ ಯಾಗದಲ್ಲಿಯೂ ನೀವು ಅತ್ಯಂತ ವಿಶೇಷವಾಗಿ ನೀವೆಲ್ಲ ಭಾಗವಹಿಸಿ ಸಹಕರಿಸಿದವರು. ಈ ಯಾಗದಲ್ಲೂ ಅಷ್ಟೇ ನಿಮ್ಮ ಸಹಕಾರ ಇದೆ ಎಂಬುದನ್ನು ಇದೇ ಸಾಕ್ಷಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಈ ಯಾಗ ಚೆನ್ನಾಗಿ ನಡೀತದೆ ಎಂಬಂಥ ನಂಬಿಕೆ. ಈ ಯಾಗ ಶಾಲೆಯಲ್ಲಿ ಒಂದು ವಿಷಯ ಬಿಟ್ಟು ಹೋಯಿತು. ಯಾಗ ಪೂರ್ಣಾಹುತಿಯಾದ ನಂತರ ಅವಭೃತ ಸ್ನಾನ ಮಾಡಿ ಬಂದು ಯಾಗಶಾಲೆಯಲ್ಲಿ ಪುನಃ 2 ಇಷ್ಟಿಗಳು ನಡೆದು ಆ ನಂತರ ಯಾಗಶಾಲೆಗೆ ಅಗ್ನಿಸ್ಪರ್ಶ ಮಾಡಿ ಇಡೀ ಯಾಗಶಾಲೆಯನ್ನು ಭಸ್ಮ ಮಾಡಿ ಯಾಗ ಸಮಾಪ್ತಿ ಆಗುವುದು. ಹಾಗಾಗಿ ಇಂತಹ ಅಪೂರ್ವವಾದ ಕ್ಷಣಕ್ಕೆ ನೀವೆಲ್ಲ ಕಾರ್ಯಕರ್ತರಾಗಿ ಬಂದು ಭಾಗವಹಿಸಿ ಆ ಯಜ್ಞೇಶ್ವರನ ಕೃಪೆಗೆ ಪಾತ್ರರಾಗಬೇಕು. ನಿಮ್ಮ ಈ ಯಾಗದಲ್ಲಿ ತುಂಬ ನಿಯಮ ಇದೆ. ಆ ನಿಯಮಗಳನ್ನೆಲ್ಲ ನಿಮ್ಮ ಮುಂದೆ ಹೇಳುವುದಿಲ್ಲ ಮತ್ತು ಬಜೆಟನ್ನು ಸಹ ನಾನು ಹೇಳುವುದಿಲ್ಲ. ಯಾಕೆಂದರೆ ಅದು ದೇವತೆಗಳು ದೇವರೆಲ್ಲ ಮಾಡಿಸ್ತಾರೆ. ನಿಮ್ಮೆಲ್ಲರ ಪ್ರೀತಿಯಿಂದ ಅದು ಸಾಂಗವಾಗಿ ನಡೀತೆ ಎಂಬ ನಂಬಿಕೆ ಇದೆ. ಹಾಗಾಗಿ ನಿಮ್ಮಿಂದ ಆಗುವ ರೀತಿಯಲ್ಲಿ ನೀವೆಲ್ಲ ನಿಮ್ಮನ್ನು ತೊಡಗಿಸಿಕೊಳ್ಬೇಕು. ಸೋಮಯಾಗದ ಪುಣ್ಯದ ಫಲವನ್ನು ಹಂಚಿಕೊಳ್ಬೇಕು. ಈ ಲೋಕಕ್ಕೆ ಶ್ರೇಯಸ್ಸಾಗಬೇಕು ಎಂಬಂತಹ ದೊಡ್ಡ ಉದ್ದೇಶ ಇಟ್ಟುಕೊಂಡಿದ್ದೇವೆ. ಹಿಂದೆ ನಡೆದ ಯಾಗವು ಅತ್ಯಂತ ಚೆನ್ನಾಗಿ ನಡೆದಿತ್ತು. ಇವತ್ತು ಈಗಾಗಲೇ ಯಾಗದ ಸಿದ್ಧತೆಗಳು ಬಹುತೇಕ ಎಲ್ಲ ಪ್ಲಾನಿಂಗ್ ಎಲ್ಲ ನಡೆದಿದೆ. ಕೆಲಸಗಳು ಜೋರಾಗಿ ನಡೀತಾ ಉಂಟು. ಮುಂದಿನ ದಿನಗಳಲ್ಲಿ ಭಕ್ತರಿಗೆ ಇದನ್ನು ತಿಳಿಸಿ ಎಲ್ಲರೂ ಬಂದು ಭಾಗವಹಿಸುವ ಜೊತೆಗೆ ಅಲ್ಲಿ ವ್ಯವಸ್ಥೆಯ ದೃಷ್ಟಿಯಿಂದ ನಿಮ್ಮ ಸಹಕಾರವನ್ನು ಮತ್ತೆ ಮತ್ತೆ ಅಪೇಕ್ಷಿಸುತ್ತಾ ದೇವರ ಅನುಗ್ರಹ ಆಗಲಿ, ದೇವರೆಲ್ಲರಿಗೂ ಶ್ರೇಯಸ್ಸನ್ನು ಕರುಣಿಸಿ ಅಂತ ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ನಾಡ್ದು 11ನೇ ತಾರೀಕಿಗೆ ನವೆಂಬರ್ 11ನೇ ತಾರೀಕಿಗೆ ಯಾಗಶಾಲೆಗೆ ಭೂಮಿ ಪೂಜೆ ಇದೆ. ನವೆಂಬರ್ 11 ನಾಡ್ದಲ್ಲ, ಅಕ್ಟೋಬರ್ ಅಲ್ಲ, ನವೆಂಬರ್ 11ಕ್ಕೆ ಯಾಗಶಾಲೆ ಭೂಮಿ ಪೂಜೆ ಇದೆ, ಬರೋ ತಿಂಗಳು. ನಾಳೆ ಉಡುಪಿಯಲ್ಲಿ ಯಾಗದ ಪ್ರಯುಕ್ತವಾಗಿ ಕೃಷ್ಣದೇವರಿಗೆ ನಿತ್ಯ ಲಕ್ಷಾರ್ಚನೆ ಆಗುವುದು. ನಾಳೆ 1 ಲಕ್ಷ ತುಳಸಿ ಅರ್ಚನೆಯನ್ನ ಮಠದ ಕಡೆಯಿಂದ ಈ ಯಾಗದ ಕಡೆಯಿಂದ ನಡೀತದೆ. ಉಡುಪಿಗೆ ಬರುವವರು ನಾಳೆ ಬರಬಹುದು. ಮತ್ತೆ ದಿನ ನಿರ್ಣಯ ಆಗಿಲ್ಲ. ಕಟೀಲಿನಲ್ಲಿ ಸಹಸ್ರ ಸಿಯಾಳಾಭಿಷೇಕ ಸಂಕಲ್ಪವು ಈ ಯಾಗದ ಹೆಸರಿನಲ್ಲಿ ಸಂಕಲ್ಪ ಆಗಿದೆ. ಅಂದರೆ ಒವ್ವೇ ಒಂಜಿ ಬಡವು ಒಡು ಮನುಷ್ಯ ಉಪ್ಪೇರ ಬಲ್ಲಿ ಅವು ಬಡ ಬಿಡಿದ್ದಂಡ ಅವು ಶಾಪಗೆ
ಅಂಚಿನ ವ್ಯವಸ್ಥೆ ಆರಬಲ್ಲಿ ಪ್ರತಿಯೊಬ್ಬರೆಲ್ಲ ಸಂತೃಪ್ತಿ ಪಡುವ ಭಾವನೆ ಐತೊಟ್ಟಿಗೆ ಅಕ್ಷರ ಏರೇರಿಗೆ ವಿದ್ಯಾಭ್ಯಾಸ ಇಜ್ಜಿ ಅಕಲೆಗೆ ವಿದ್ಯಾಭ್ಯಾಸ ಕೊರಪುನ ಮೂಲಕ ಅಕಲಿನ ಸಮಾಜದ ಮುಖ್ಯವಾಹಿನಿಗೆ ನೋಡು ಪನ್ಪುನ ಉದ್ದೇಶಡು ಬಡವೇರಿಗೆ ವಿಶೇಷವಾದ ಆ ಒಂಜಿ ದೊಡ್ಡ ಶಾಲೆಲುಂಡು ಒಂಜಿ ಅನುದಾನಿತ ಶಾಲೆ ಒಂಜಿ ಮ್ಯಾನೇಜ್ಮೆಂಟ್ ಶಾಲೆ ಒಂಜಿ ಇಂಗ್ಲೀಷ್ ಮೀಡಿಯಂ ಒಂಜಿ ಕನ್ನಡ ಮೀಡಿಯಂ ಅನುದಾನಿತ ಇಂಗ್ಲೀಷ್ ಮೀಡಿಯಂ ಮಠದ ಶಾಲೆ SSLC ಮುಟ್ಟ ಉಂಡು ಅಲ್ಪ ತಿರುತು ಲೋವರ್ ಪ್ರೈಮರಿ ಸ್ಕೂಲು ಕನ್ನಡದ ಮುಗಬೇತೆ ವ್ಯವಸ್ಥೆ ಮಸ್ತ್ ಜನಕ್ಕೂ ಲೈಕ್ ಸಹಾಯ ಮಂದದು ಬರೀ ಬೆಂಗಳೂರದ ಬಿಟ್ಟರು ಮಹಾಬಲೇಶ್ವರ ಭಟ್ರು ಬಂದ್ಮಾರು ಈ ಬಿಲ್ಡಿಂಗ್ನೇ ಈ ಕೈಲಿನ 14-15 ವರ್ಷದ್ದು ವ್ಯವಸ್ಥಿತವಾಗಿ ಸ್ವಾಮೀಜಿನ ನೇತೃತ್ವದ ಈ ಕೆಲಸವನ್ನು ಮಂತೊಂದು ಬರ್ದುಂಡ ಐತೊಟ್ಟಿಗೆ ಧಾರ್ಮಿಕ ವ್ಯವಸ್ಥೆ ಎಲ್ಲ ಮನ್ಪಡು ಧಾರ್ಮಿಕತೆ ಮನುಷ್ಯಗಿತ್ತದ ಮಾತ್ರ ಮನುಷ್ಯ ಧರ್ಮೋಡು ಬರೋಕ್ಕೆ ಸಾಧ್ಯ ಆಗ್ಬಿಡು ಹೆಚ್ಚಿನ ಮನುಷ್ಯಕ್ಕೆ ಧಾರ್ಮಿಕದ ಭಾವನೆ ಹೆಚ್ಚಿಂದ ಆಯಾ ಧರ್ಮ ಸಂಗತೆ ಗೊತ್ತಿಪ್ಪುಜಿ ಐಕೆ ಮಾಡೋದು ಆಯಾಗ ಧಾರ್ಮಿಕ ಭಾವನೆ ಬರೋಡು ನಮ್ಮ ದುಮ್ಮದಾಕಲಿ ಮಾತ್ರ ಸ್ವಾಮೀಜಿ ಬಂದ ಪಂಡೀರು ಮಹಾಭಾರತೋಡ ರಾಮಾಯಣ ಬೆತ್ತೆ ಬೇತೆ ಯಾಗಲಾತನ ದಾಯಗಾತನಂದು ನಂಗೆ ಪನ್ಪೇರು ದಾಯಗಾತನ ಬಂದಂಡ ನಮ್ಮ ಸಮಾಜದ ನಮ್ಮ ಪ್ರದೇಶದ ಅಭಿವೃದ್ಧಿ ಅವಡು ಆ ಮೂಲಕ ದೇವೇದ ನಂಗೆ ಆಶೀರ್ವಾದ ಮನ್ಪೊಡು ಅಕ್ಲೇಗ ಆ ರೀತಿ ಎಲ್ಲಂಜಿದ ಜಾಗ ಬಹಳ ಪವಿತ್ರವಾಯಿನ ಪ್ರಾಮುಖ್ಯವಾಯಿನಂಚಿನ ಜಾಗ ಲೋಕ ಕಲ್ಯಾಣ ಅರ್ಥವಾದು ನಂಗೆ ಒದಿಯಾಗಿ ಮನ್ಪನತ್ತು ಒಂದು ಇಡೀ ನಮ್ಮ ಲೋಕನೇ ಕಲ್ಯಾಣೋಡು ಆರೋಗ್ಯಡು ಸುಖ ಸಂತೋಷಡು ಬಾಳೋಡು ಮನ್ಪನಂಚಿನ ಉದ್ದೇಶಡು ಈ ನಮ್ಮ ಮಠದ ಮೂಲಕ ಆ ಗಾಯತ್ರಿನ ಆಶೀರ್ವಾದ ನೆಲೆಟ್ಟು ಈ ಯಾಗ ನಡಪೇರುಂಡು ನಾವು ಮಾತೆರ್ಲ ನಿಕ್ ಸಾಕಾರ ಕೊಡ್ಕೊಲೆಕ್ಕ ಸ್ವಾಮೀಜಿ ಬಂಡೇರು ಐಕೆ ವ್ಯವಸ್ಥೆ ಬಗ್ಗೆ ಯಾನು ಏತುದಾಲ ಮನ್ಪಲಿಂದ ಪನ್ ಪೂಜೆ ಬಂಡೇರಾರು ಖಂಡಿತ ಏರ್ಲ ಪನ್ ಪೂಜೆರು ಅಂಡ ಒವ್ವೇ ಒಂಜಿ ಯಾಗ ಆವಡ್ದಂಡ ಒವ್ವೇ ಒಂಜಿ ಧರ್ಮ ಕೆಲಸ ಆವಡ್ದಂಡ ಒವ್ವೇ ಒಂಜಿ ಧಾರ್ಮಿಕ ಕಾರ್ಯ ಆವಡ್ದಂಡ ಐನೇ ಐನಂಚಿನ ಖರ್ಚು ವೆಚ್ಚದ ವ್ಯವಸ್ಥೆ ಉಂಡೆ ಆರು ಸ್ವಾಮೀಜಿ ಬಂದಿರ ಯಾನ್ ಐತ ಅಧ್ಯಕ್ಷ ಅದು ಎಂಕ ಜವಾಬ್ದಾರಿ ಉಂಟು ನಾನೈನು ಸೂಕ್ಷ್ಮ ಅದು ಪರೋಡ ನನ್ನ ಕರ್ತವ್ಯ ಅಲ್ಲ ಅರ್ಪಂಡೆ ಅಲ್ಪ ರೆಡ್ಡೆಂದು ತಿದ್ದನು ಇಂಚಿನ ಗೋಮಾತೆ ಅಂದ್ರೆ ರೆಡ್ಡಲ್ಪ ತಿದ್ದನು ದಾಯ ಪಂಡ ಗೋಮಾತೆ ತಿಂಜಾದ ಕಡಪೋಡು ಒಣ್ಣೇರ ಗೋಮಾತೆ ಬಂಜಿ ತಿಂಜೋಡು ಗೋಮಾತೆ ಬಂಜಿ ತಿಂದ ಮಾತೆರೆ ಬಂಜಿ ತಿಂಜಲೆ ಕೊನೆಯಿಂದ ಅಂಚ ಇನ್ನು ತಿಂಜವನ ಕೆಲಸ ಆವು ಐತೊಟ್ಟಿಗೆ ಬೆದಬೇತೆ ಸೇವೆಲುಂಡು ಬೇತೆ ಪೂಜಾ ವ್ಯವಸ್ಥೆಲು ಉಂಟು ಅಯ್ಯನ್ನ ಏರಿಗೆ ಮುಟ್ಟವಡ ಐನು ಮುಟ್ಟವನಂಚಿನ ಕೆಲಸ ನಾವು ಮನ್ಪಡು ನಮ್ಮಲ್ಲಿ ಮಲ್ಲ ಜನಕ್ಕೆ ಚಾವಳ್ಳಿಯರು ಧಾರಣೆಗೆ ಏನು ಪನ್ಪುಣ್ದಾಂಡ ನಿಕ್ಲಿ ಪನೋಡ ಪುಣ್ಯ ಧಾರಣೆಗೆ ಪನ್ಪುಣ್ದಾಂಡ ಸೋಮಯಾಗ ಐತೊಟ್ಟಿಗೆ ಅನ್ನದಾನ ನೆತ್ತ ಖರ್ಚಿ 3 ಲಕ್ಷ ರೂಪಾಯಿ ಅಂಚಿನಾಗ್ಲಿ ಎಲ್ಲ ಎತ್ತಿಂದ ಪಾತೆರ್ದು ಇಡೀ ಟೋಟಲ್ 3 ಲಕ್ಷ ರೂಪಾಯಿ ಐನು ಪಾತೆರ್ದು ಆ ವ್ಯವಸ್ಥೆ ಮನ್ಪೊಲಿ ಕಡಿಮೆ ಮಾಡಿದಂಡ ಸೋಮಯಾಗ ಇದು ಮಧ್ಯ ಬೇತೆ ಉಂಟು ಕೆಟಗರಿ ಮುಂಜಿಂತ ಅನ್ನದಾನ ಸೋಮಯಾಗ ಇವಂತ ಬೇತೆ ಉಂಟು ಐತೊಟ್ಟೆ ಕಡೆ ಎತ್ತವು ಸೋಮಯಾಗ 5,000 ರೂಪಾಯಿ ಇಡೀ ಮುಟ್ಟದ ವ್ಯವಸ್ಥೆ ಓಕೆ ಬಾಕಿದ ಸೇವೆಲು ಎಲ್ಲೆಲ್ಲ ಸೇವೆಲು ಉಂಟು ಏರೇರಕ್ಕೆ ತಾಕತ್ತುಂಡ ಆಗ್ಲಿನ ತೂದು ಗುರುತು ಮಂದದು ನಂಗೆ ಮಾತ್ರ ತಗ್ಲಿಗೆ ಉಪ್ಪುಂಡು ಆಶೆ ಉಂಡು ಆಗ್ಲಿಗೆ ಗೊತ್ತಿ ಪೂಜಿ ಐನು ಮುಟ್ಟವನಂಜನ ಕೆಲಸ ನಾವು ಮಾಡ್ಕೊಡು ಐಕೆ ಬೋಡಿತನ ಪ್ಯಾಂಪ್ಲೆಟ್ಸ್ ಐಕೆ ಬೋಡಿತನ ಇನ್ವಿಟೇಷನ್ ಅವು ಮಾತ ಅಂಜೆ ರಶೀದಿ ಕೂಪನ್ ಮಾತ ಕೊರ್ಪುನಂಜನ ಕೆಲಸನು ಮನ್ಪುಡು ಯಾಕೆ ಮಾತೇಟ್ಲ ಐದೊಟ್ಟಿಗೆ ಈ ದಿನಲ್ಲ ನಮ್ಮ ಒಂಜಿ ಭಾಗ ಇದು ಮಾತ ಮಂತೊಟ್ಟಿಗೆ ಒಂಜಿ ಭಾಗ ನಂಗೆ ಅಲ್ಪ ಬೇತೆ ಕಾರ್ಯಕ್ರಮ ಉಂಟು ಐಟ್ ಪಾಲ್ಗೊಳ್ಳ ಅಲ್ಪ ಸೇವಾ ಮನೋಭಾವ ಅಲ್ಪ ಕೆಲಸ ಮನ್ಪಲ್ಲ ಭಾಳ ಅಗತ್ಯ ಉಂಟು ಬೇತೆ ಉಳ್ತೊಳ್ತಾಗಲು ಬರ್ಪೇರು ಅಕ್ಲೆ ವ್ಯವಸ್ಥೆ ಮನ್ಪುಡು ಕುಲ್ಲಾವಡು ಅಕ್ಕಲ್ನ ಶ್ರೀಕೃಷ್ಣ ಪರಮಾತ್ಮೆ ಆತಿದ್ದಕ್ಕೆಲ್ಲ ಕಾರೇ ದಿಕ್ಕದೇರು ಅಂತ ಮನ್ಪೇರು ಈಗ ಸೋಮಯ್ಯಗಳು ಹಾಗೆ ಹೇಳಿದ ನೀವು ಅಂಜೇಂದವ್ರ ನಂಕಲ ಆಯೋಗ ಲೆತ್ತದ ಬರ್ಪಣೆ ಎತ್ತವ ನಮ್ಮಲ್ಲಿ ಲೆತ್ತೊಂದು ಉಂಡುತ್ತೆ ಬಲೆ ಯೋಗ ನಿಕ್ಲಿಗೆಲ್ಲ ತಿಕ್ಕಡಿ ಮನ್ಪನ ಸೇವೆ ಮನ್ಪನ ಸಾರ್ವಜನಿಕ ನಮ್ಮ ಹಿಂದೂ ಧರ್ಮದ ವ್ಯವಸ್ಥೆನೇ ಏರು ಆತಿಥ್ಯ ಸೇವೆ ಮನ್ಪೇನ ಅವೇ ಮಹಾಸೇವೆಗೆ ಅದ್ರ ಅಂಚಿನ ಸೇವೆ ಮನ್ನ ಮಾತೆಲ್ಲ ತಿಕ್ಕುಜ ಅವಕಾಶ ನಂಗೊಂದು ಅವಕಾಶ ಇದ್ದ ತಿಕ್ಕದಲ್ಲಿ ಐನು ಸದುಪಯೋಗ ಮನ್ಪಂಜನ ಕೆಲಸ ನಮಲ ನಮ್ಮ ಕುಟುಂಬದಕ್ಕಲ್ಲ ನಮ್ಮ ಜೋಕ್ಲಿ ನಮ್ಮ ಕೊಣಪೂಜ ನಮ್ಮ ಜೋಕ್ಲಿಗೆ ಒಂಜಿದಮ್ ನಮ್ಮ ಅಲ್ಲಿಗೆ ಕಾಂಡೆಲ್ಲ ಬೈಯಾಗಲ್ಲ ಆಗ ತಾರೀಕು ದಿಂಜವನ್ನೇ ಕೆಲಸ ಇಂಜಿನಿಯರ್ ಅವಡು ಡಾಕ್ಟರ್ ಅವಡದು ಆ ಇಂಜಿನಿಯರ್ ಡಾಕ್ಟರ್ ಮಾತಾ ಯಾವಂದ ಆಯಡ ಸಂಸ್ಕಾರಿತ ವ್ಯವಸ್ಥೆ ಬೋಡು ಆಯಡ ಸಂಸ್ಕಾರಿತ ಭಾವನೆ ಬೋಡು ಅಂಚೆತ್ತನ ಮಾತ್ರ ಈ ಮನುಷ್ಯ ಯಾರು ಸಾಧ್ಯ ಉಂಟು
ಅಯ್ಯ ಡಾಕ್ಟರ್ 7 ದಿನ 5 ದಿನ ಟೈಮ್ ಕೆಲಸ ಮಂದಿರ ಅಯ್ಯ ಡಾಕ್ಟರ್ ఆయన ಕಲ್ಪ ದಾಲ ತೊಂದರೆ ಆಪಜಿ ಖಂಡಿತ ಯಾರು ಮಂಟ ದಾಲ ಆಪಜಿ ಎಂಕಲ್ ಮಂತ ಓಲು ಕೋಡಿ ಬೈಲಿ ಯಾನಿತ್ರ ಶಾಲೆ ಮಂಡಿತಾನು ಯಾನ ಕಲ್ತನ ಶಾಲೆ ಯಾನ್ ಇನ್ನಿ ಈತ್ ಮಿತ್ತ ಬರೋಣನಾಡ ಕನ್ನಡ ಮೀಡಿಯಂ ಕಲ್ತಿ ಅನ್ನ ಪ್ರಯತ್ನ ಎಂಕ ಕೊರ್ನ ಅಪ್ಪ ಅಮ್ಮನಕಲ್ ಎನ್ನ ಸಮಾಜ ಕೊರ್ನ ಸಂಸ್ಕಾರದ ಕಾರಣ ಹೇಳಿದ್ರೆ ಏನು ಸಂಸ್ಕಾರದ ಯಾವತ್ತು ಒಬ್ಬ ಮನುಷ್ಯ ಅದು ಜೀವನ ಮಾಡಬೇಕು ಸಾಧ್ಯ ಆಗ್ತದೆ ಹೇಳಿದ್ರೆ ಸಂಸ್ಕಾರ ಕೊರ್ಪನ ಸಮಾಜದ ಕರ್ತವ್ಯ ಐನ ಕಾರ್ಯರೂಪ ಕೊರ್ಪನ ಅಪ್ಪ ಅಮ್ಮನ ಜವಾಬ್ದಾರಿ ಹೇಳಿದ್ರೆ ನಮ್ಮ ಆ ಸಂಸ್ಕಾರ ನಮ್ಮ ದುಂಬುದ ಪೀಳಿಗೆ ನಮ್ಮ ಭಾರತ ಸಂಸ್ಕೃತಿ ಜಗತ್ತಿನ ಸರ್ವಶ್ರೇಷ್ಠ ಸಂಸ್ಕೃತಿ ಬಂಡದು ಇನ್ನು ಒತ್ತೊಂದಿರು ಇನ್ನು ಬೇತೆ ಬೇತೆ ದೇಶದಾಕಲಿ ಏನು ಪಣಿರ ಬಣ್ಣ ಮಸ್ತ್ ಹಾಕೊಂಡು ಬೇತೆ ಬೇತೆ ದೇಶದಾಕಲಿ ಇನ್ನು ಬರ್ತದೆ ಭಾರತೋಡ ಎಂಚಿನ ತಿಕ್ಕೊಂಡು ಭಾರತ ಸಂಸ್ಕಾರ ಎಂಚುಂಡು ಐನು ಎಂಕ್ಲೆ ಕಲ್ಪಲೆ ನೀಕು ಎಂಕಲು ಕಲ್ತನಲ್ಲ ನಿಕ್ಕಲು ಒರ್ಕೊಳ್ಳಿ ಬುಕ್ಕ ನಿಕ್ಕಲು ಬಾಂಡ ಬಿಡ್ಲಿ ಎಂಕಲು ಆರೋಗ್ಯ ಸಮಾಧಾನ ನೆಮ್ಮದಿ ತಿಕ್ಕೊಂಡು ನಾವು ನಿಕ್ಕಲ ಸಂಸ್ಕಾರೋಡು ನಿಕ್ಕಲ ಸಂಸ್ಕೃತಿ ನಿಕ್ಕಲ ಧರ್ಮ ಹೊಡೆದು ಮಾಡೋದಿಲ್ಲ ಅಣ್ಣ ನಮ್ಮ ಇನಿ ಪಾಶ್ಚಾತ್ಯ ಕಡೆಗೆ ತಾರೆ ಪಾಡೊಂದು ಪೂಪನಂಜಿನ ಸ್ಥಿತಿ ನಮ್ಮಡ ತೋಜಿ ನಾವು ನಮ್ಮ ಸಂಸ್ಕಾರ ನಮ್ಮ ಒಲಿಪಂದೆ ಐನು ನಾಶ ಮನಕ್ಕೆ ನಮನೇ ಕಾರಣ ಆಯ್ರೆ ಬಲ್ಲಿ ಬದಲಿಗೆ ದುಂಬುದೇ ಕಾಲಕ್ಕೂ ನಮ್ಮ ಭಾರತ ಇಂಚೆ ತಾತನಿಗೆ ಪನಪರಂಜನ ವಿಶೇಷ ಇಟ್ಲ ದಕ್ಷಿಣ ಕನ್ನಡ ಉಡುಪಿ ಈ ಭಾಗದ ಸಂಸ್ಕೃತಿ ವಿಶೇಷ ಸಂಸ್ಕೃತಿ ಪರಶುರಾಮ ಸೃಷ್ಟಿ ಪನ್ಪೇರು ಅಂಚಿದ್ದಾರ ನಮ್ಮ ಮಸ್ತ್ ಜವಾಬ್ದಾರಿ ಉಂಟು ನಮ್ಮ ಮಾತ ಒಟ್ಟಾದ ಈ ಯಾಗ ತಂದೆ ಸಮಾಜ ಗಂಜಿ ಕೊಡುಗೆ ಕೊರ್ಪಣಂಜನ ಸಮಾಜದ ಆರೋಗ್ಯ ಭಾಗ್ಯವನ್ನು ಕೊರ್ಪಂಜನ ಕೆಲಸಕ್ಕೆ ನಾವು ಭಾಗಿಯಾಕ ನಂಕಲ್ ಆ ಮೂಲಕ ಎಡ್ಡೆ ಆರೋಗ್ಯತೆ ಕಡೆ ನಮ್ಮ ಜೀವನ ಸುಗಮವಾದ ಸಾಗಡೆ ಆ ಪರಮಾತ್ಮ ನಂಗೆ ಅನುಗ್ರಹ ಕರಡು ಪಣ್ಣದು ಎನ್ನ ಪಾತ್ರ ಓಂ ಸಹಸ್ರವಕ್ತ್ರಂ ದ್ವಿಸಹಸ್ರಜೀಯಂ ಶಂಗನೇತ್ರಂ ಕಪಿಲಂ ಶಿಖಾಢ್ಯಂ ವಿಷಾಯುಧಂ ಪ್ರಜ್ವಲದಿಷ್ಟಬಾಹು ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ ಇನಿತ ಶುಭ ಸಮಯಡು ನಿತ್ಯಾನಂದ ಯೋಗಾಶ್ರಮದ ಸ್ವಾಮಿನ ಉಪಸ್ಥಿತಿಡು ಫೆಬ್ರವರಿದ ಪೊರ್ತುಡಾಪಿನ ಭಾರಿ ಮಲ್ಲದ ಯಾಗದ ವಿಶೇಷತೆಯನ್ನು ಮಾತ್ರ ಸ್ವಾಮಿನೇ ಬಂಡೆ ಅಂಚನೆ ಐತ ಅಧ್ಯಕ್ಷರಾಯಿಸಿ ಮೋನಪ್ಪ ಬಂಡಾರ್ಲು ಅಂಚನೆ ರವೀಂದ್ರ ಕುಡಿಬೆಟ್ಟು ಮುಕ್ಕಳು ಮಾತ ಇನ್ನತ ವ್ಯವಸ್ಥೆಯನ್ನು ಬಂಡೇರು ನಾನು ಐತ ವ್ಯವಸ್ಥೆಯನ್ನು ಎಂಗುಲ್ದಾಲ ನನ್ನ ಕೂಡ ಪಂಡು ನನ್ನೆಲ್ಲ ಸಮಯ ಬೇಕು ಅಂಚನೆ ಹಿಡಿದವರ ಇನಿ ನಮ್ಮ ಜೀವನದಾದ ನಮ್ಮ ಮಾತ ಮನುಷ್ಯರಾದ ಪುಟ್ಟದ ಮನುಷ್ಯರಾದ ಪುಟ್ಟಿಪಕ್ಕ ನಮ್ಮ ಜೀವನ ಒಂಜಿ ಸಾರ್ಥಕತೆಗೆ ಬರೋಡು ಅವು ಸಾರ್ಥಕತೆಗೆ ಬರೋದ್ರಿಂದ ಎಂಚ ಸಾಧ್ಯ ದೇವತಾ ಅನುಗ್ರಹ ಮನುಷ್ಯ ಪ್ರಯತ್ನ ಕಾರ್ಯಸಿದ್ಧಿ ದೇವರನ ಒಂಜಿ ಅನುಗ್ರಹ ಇದ್ದನ್ನ ಮಾತ್ರ ಮನುಷ್ಯ ಹೂ ಕರ್ತವ್ಯಲ ಮಲ್ಪರ ಸಾಧ್ಯತೆ ಉಂಟು ನಮ್ಮ ಋಷಿಮುನಿನ ಕುಲು ಮಸ್ತ್ ನಮ್ಮ ಜೀವನೋಡು ಕಲಿಯುಗೊಡು ಬದುಕೊಡುನ್ನ ಅಂಡ ಯಾಗ ಹೋಮ ಪೂಜೆ ಇನ್ನು ಮಾತ್ರ ನಮಗೆ ಬರೆತೀರಿ ಅವೇನು ಒರಿಯೊರಿಯಾಗಿ ನಡಪಾಯನ ಸಾಧ್ಯ ಇಜ್ಜಿ ಇತ್ತದ ಕಾಲೋಡು ಒಂಜಿಲ್ಲಾಡು ಒಂಜಿ ಎಲ್ಲಿಯ ಪೂಜೆ ಮಲ್ತಂಡಲ್ಲ ಅಕಲಿ ಕುಲ್ಲುನಾಥ ಪುರುಸೋತಿ ಜಾತ ಇನಿತ ನಮ್ಮ ಬಿಸಿತ ಪೊರ್ತು ಅಂಚೆ ನಡೆದ ಅವರ ಅಂಚಿನ ಒಂಜಿ ಯಾಗ ಆ ಸ್ವಾಮಿನ ಒಂಜಿ ಮಠಟು ನಡಪುಂಡ ನಮ್ಮ ಮಾತೆರ್ಲಬಹುದು ನಮಗೆ ಇಡೀ ದಿನ ಅವಳು ಕುಳ್ಳರ ಆಯ್ಜಿನ್ನ ಅಂಡಲ ಒಂಜಿ ಗಲಿಗೆ ದಾತ್ ಮನಸ್ಸಿನ ಶ್ರದ್ಧಾಪೂರ್ವಕವಾದವಳು ಸಮರ್ಪಣೆ ಮಲ್ತದ್ದು ಭಕ್ತಿ ಮಲ್ತಂಡ ಖಂಡಿತವಾದ ಆ ಯಾಗದ ಒಂಜಿ ಪುಣ್ಯ ನಮಕ್ಕೆ ಮಾತೆರೆಗೆಲ್ಲ ತಿಕ್ಕೊಂಡು ಅಂಚೆ ನಡೆದ ಅವರ ಯಾಗವು ಮಾತೆರ್ಲ ಭಾಗಿಯಾಕ ದೇವತಾ ಅನುಗ್ರಹ ನಮಕ ಮಾತೆರೆಗಳ ಬೋಡು ಅಂಚೆ ನಡೆದ ಅವರ ಇಡೀ ನಮ್ಮ ಧರ್ಮ ಶಾಸ್ತ್ರ ನಡಪುನು ಒಂಜೆ ತಿಂಚ ಪಂಡ ಭಕ್ತಿ ಶ್ರದ್ಧಾ ಫಲದಾಯಕ ಭಕ್ತಿ ಪೂರಕವಾದಿದ್ದನ್ನ ಮನಸ್ಸು ಶ್ರದ್ಧತೆ ಕಡೆಗೆ ಹೋದು ನಮ್ಮ ಮನುಷ್ಯಾದ ಪುಟ್ಟಿಬಕ್ಕ ಎಂಚ ನಮ್ಮ ಜೀವನ ಸಾರ್ಥಕ ಆಗುಡು ಪಂಪಿರ ಅಂಚಿನ ಸಾರ್ಥಕದ ರೀತಿದ ಜೀವನದ ಬದುಕಿಗೆ ಬೋಡಿತ್ತಿನ ಯಾಗ ಹೋಮ ಭಜನ ಸಂಕೀರ್ತನೆ ಇದು ಮಾತ್ರ ನಮಗೆ ನಮ್ಮ ಜೀವನದ ಒಂಜಿ ಆ ದೇವತಾ ಅನುಗ್ರಹಕ್ಕೋಸ್ಕರ ಅವತ್ತಂದೆ ದೇವರ ಭಯವೇ ಜ್ಞಾನದ ಆರಂಭ ನಮ್ಮ ಜ್ಞಾನಶಕ್ತಿ ಬೆಳವಣಿಗೆ ಆದ ನಮ್ಮ ಮಾತೆರ್ಲ ಒಮ್ಮತೊಡು ಬದುಕುನಂಚಿನ ಒಂಜಿ ಆ ಯಾಗದ ಫಲ ಉಂಟು ಅವೆಡ್ದ ಅವರ ನಮ್ಮ ಮಾತ ಒಟ್ಟು ಸೇರ್ದ ಯಾಗನು ಕುರ್ಲು ನಡಪಾಗ ಪಡೆದು ಎನ್ನ ರಡ್ಡು ಪಾತೆರ್ನು ಆ ದಿಷ್ಟಿಡು ನಮ್ಮ ಉಳ್ಳಾಲ ಬಾಗೋಡು ನಮ್ಮ ದುಂಬುಗುತೆ ರವೀಂದ್ರ ಶೆಟ್ರು ಅಂಜನೆ ರವೀಂದ್ರ ಹರಕಲ ಅಂಜನೆ ಇಂಗ್ಲ ಕಮಿಟಿದ ಆನಂದ್ ಶೆಟ್ರ್ ಅವಡು ಮೇನ್ ಕಮಿಟಿ ದಕ್ಕಲು ನೆಟ್ ಬಾರಿ ದುಂಬುದ ದಿನೊಟ್ಟು ನಮ್ಮ ಈ ಬಾಗೋಡು ತಿಂಗಳಗರ ಮೀಟಿಂಗ್ಲು ಎತ್ತದು ಮಾತೆರ್ನ ಸೇರ್ಸ ಒಂದು ಅಂಚನೆ ಒಂಜಿ ತಿಂಗಳಿಗೂ ದುಂಬು ಪ್ರತಿ ವಾರ ಮೀಟಿಂಗ್ ಮಲ್ತದು ಮೋಣಪಣ್ಣೆ ಪಂಡೇರು ಮಾತೆರ್ಲ ದುಡ್ಡುದ ಸಹಾಯವು ಸಾಧ್ಯ ಕೊರಡು ಪಂಡದು ಆಂಡ ಮಾತೆರ್ನಲ್ಲ ದುಡ್ಡು ಏರು ಕೊರ್ಪೇರು ಆಕಲ ಮನವಿ ದೇವಡು ಏರು ಕೊರ್ಪೇರು ಆಕಲನ್ನು ಸ್ವೀಕಾರ ಮಲ್ತದು ಕೊರಿಯರ ಸಾಧ್ಯತೆನಕ್ಲು ಕೊರ್ದು ಆಂಡ ನೆಟ್ಟು ಮುಖ್ಯವಾದ ನಮ್ಮ ಮಾತೆರ್ಲ ಉಳ್ಳಾಲ ಬಾಗೋಡು ಮಾತೆರ್ಲ ಓಳು ಮೀಟಿಂಗ್ ಬೋರ್ಡು ಅಡಗೆಂಗಳು ಬರ್ಪ ಮಾತೆರ್ನ ಸೇರ್ಸಾಗ ಆ ಯಾಗಾಡು ನಮ್ಮ ಮಾತೆಲ್ಲ ಭಾಗಿಯಾಕ ನೆಕ್ ಹೆಚ್ಚಿನ ಸಮಯ ಕೊರದು ನಮ್ಮ ತಿಂಗಳಗರ ಈ ಮೂಲೆ ಸೇರಿದು ಐಗೆ ಎಂಚ ನಮ್ಮ ಭಾಗವಹಿಸವಳಿ ಪಂಪಣ ವಿಚಾರನು ನಮ್ಮ ತಿಂಗಳು ಸೇರ್ಗ ಅಂಚನೆ ಒಂಜಿ ತಿಂಗಳು ಪ್ರತಿ ವಾರ ಸೇರಿದು ಆ ಯಾಗಗೂ ನಮ್ಮ
ಈ ಭಾಗಡು ಮಾತೆಲ್ಲ ಸಹಕಾರ ಕೊರಗ ಇನಿ ತನು ಮಣ ನೆಟ್ಟು ಧನ ಸಹಾಯ ಆಯ್ಜಿನಲ್ಲ ಮಾತ ಬೇತೆ ರೀತಿಯ ಸಹಕಾರದ ಐತ ಪುಣ್ಯ ಫಲ ನಂಗೆ ಬರಡಿಗೆ ಪಣ್ಣದು ಆ ಸ್ವಾಮೀಜಿಡ ಸಾಷ್ಟಾಂಗ ಅಡ್ಡ ಬರೋದು ಪಣ್ಣೊಂದು ಕೇಳೊಂದು ಮಲ್ಪೋ ಪಣ್ಣದು ಪಣ್ಣೊಂದು ಅಂಚನೆ ಮಾತೆರಗಳ ನಿಮ್ಮ ಮಾತೆರಲ್ಲ ನಿಕ್ಕ ಭಾಗವಹಿಸಾಗ ಅಂದು ಪಣ್ಣದು ಮಾತೆರಲ್ಲ ಕೇಳೊಂದು ಎನ್ನೊಂಜೆರಡು ಪಾತ್ರ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಪಂಪನಾರು ಆರು ಆಧ್ಯಾತ್ಮಿಕ ಮೌಲ್ಯ ತನ್ನ ಜೀವನೋಡು ಮಾತ ಐನು ಮೈಗೂಡಿಸದೆ ಮನುಷ್ಯ ಜನ್ಮಗೊಂಜಿ ಶ್ರೇಷ್ಠದೇನು ಕೊಣತ್ಕೊರ್ನ ಅದು ಅನ್ನೋದು ನಂಗೆ ಭಾರಿ ಒಂದು ಸಂತೋಷಡು ಮುಲ್ಪ ಪನೋಡಿ ಪನ್ಪಣ ಒಂಜಿ ಪ್ರಥಮವಾದ ಪನೋಡು ಆಯ್ನ ಮಾತ್ರ ಅಂತಂದೆ ಈ ಒಂಜಿ ಆ ಕೊಂಡೆಯೂರು ಕ್ಷೇತ್ರ ಅನ್ಪಣ ಒಂಜಿ ಧರ್ಮ ಕಾರ್ಯ ಒಂಜಿ ಧರ್ಮಕ್ಷೇತ್ರಗಳಾದುಂಡು ಕರ್ಮಕ್ಷೇತ್ರಗಳಾದುಂಡು ದಾಯದ ಬಂಡ ಈ ಜೀವನದ್ದೂ ತಪಸ್ಸು ಮಲ್ತದ ಆ ತಪಸ್ಸದ ಫಲನು ಒಂದು ಈತ ಸಮಾಜದ ಹಿತಚಿಂತನೆಗಾದ ಕೊರ್ಪಣಂಚಿನ ಒಂಜಿ ಕೆಲಸನು ನಮ್ಮ ಸ್ವಾಮೀಜಿಲು ಈ ಸಂದರ್ಭಡು ಮಲ್ತೊಂದು ಒಳ್ಳೆಯ ಮನ್ಪಣವು ಭಾರಿ ಒಂಜಿ ಸಂತೋಷದ ಒಂಜಿ ವಿಚಾರ. ಈ ಉಳ್ಳಾಲ ವಲಯ ಮನ್ಪಣವು ಭಾರಿ ಒಂಜಿ ವಿಶಿಷ್ಟವಾಯಿನ ಒಂಜಿ ಕ್ಷೇತ್ರ ನೇರೊಂಜಿ ಪನೋಡಾಯಿನ ವಿಚಾರ ದಾಯಂದು ಬಂಡ ಮುಲ್ಪೈತ್ಯನಾಥ ದೇವಸ್ಥಾನಗಳು ಮುಲ್ಪೈತ್ಯನಾಥ ದೈವಸ್ಥಾನಗಳು ಮುಲ್ಪೈತ್ಯನಾಥ ಮಂದಿರಗಳು ಮಸೀದಿಲು ಅದೇ ವಿದ್ಯಾಸಂಸ್ಥೆಯಲ್ಲಿ ವಾ ಜಾಗಿಲ್ಲ ಉಪಯೋಗ ಸಾಧ್ಯ ಅಂಚಿನ ಆಸ್ಪತ್ರೆಯಲ್ಲಿ ಅಂಚಿನ ವಿಶಿಷ್ಟವಾಯಿನ ಒಂಜೆ ಜಾಗ ಒಂದು ಐಗ ಅಂಚೆ ಆದ್ಯತ್ತಂದೆ ಐಗ ಒಂಜಿ ಎಡ್ಡೆ ರೀತಿಯ ನಾಯಕತ್ವಗೊಂಡಂಚಿನ ಈ ಸ್ಥಳ ಅದು ಉಂಟು. ಕೃಷಿ ಸಂಸ್ಕೃತಿಯ ಹಿನ್ನೆಲೆ ಪುಟ್ಟು ಬಳತನಂಚಿನ ಶ್ರಮಜೀವಿಲು ಮೂಲು ಪುಟ್ಟು ಬಳತನಾಕಲಿ ಮಾತ್ರ ತಂದೆ ನಂಗೆ ಗೊತ್ತು ಮೂಲ ಇತ್ತನ ಜನಕುಲೇನು ತೂನಾಗ ಒರಿ ಒಂಜೊಂಜಿ ಬ್ರಹ್ಮಕಲಶನ ಮಲ್ಪುಣಿ ಕೆಲಸ ಮಲ್ತನಾಕಲಿ ಮೂಲ ಒಳ್ಳೆಯದು ಅಂಚಾದೆ ಈ ಒಂಜಿ ಯಾಗ ಮನ್ಪುಣ ಯಾಗ ಯಜ್ಞಾದಿ ಮನ್ಪುಣ ಈ ಕಾರ್ಯಕ್ರಮಗೂ ಈ ಉಳ್ಳಾಲ ವಲಯದ ಸಹಕಾರ ದಿಕ್ಕಂದ ಮನ್ಪುಣವು ದಾಲ ಒಂಜಿ ಸಂಶಯ ಎಲ್ಲ ಮಾತೆಲ್ಲ ಈಗ ಸಹಕಾರ ಕೊರ್ಪೇರು ಮನ್ಪುಣವು ಈ ಸಂದರ್ಭ ಪಣಿಯ ಸಂತೋಷ ಪಡೆಯಂದಲೇ ಸ್ವಾಮೀಜಿ ಮಲ್ಪುಣಂಚಿನ ಕಾರ್ಯವು ಉಳ್ಳಾಲ ವಲಯದ ಮಾತ ಮನಸ್ಸಿಲ್ಲ ಮಾತ ಕೈಗಿಲ್ಲ ಒಂಜಿ ಅದು ಸೇರ್ದು ಆ ಒಂಜಿ ಪೆತ್ತದ ಬಂಜಿ ದಿಂಜವನ ಮೂಲಕ ಮಾತ್ರ ಅತ್ತೆ ನಮ್ಮ ಒಂಜಿ ಇಲ್ಲದ ಒಂಜಿ ಸೌಭಾಗ್ಯನು ಆ ಕ್ಷೇತ್ರಕ್ಕೂ ಕೊಡೋದು ಕೊರ್ಪಣಂಚಿನ ಒಂಜಿ ಸೌಭಾಗ್ಯ ಈ ಸೌಭಾಗ್ಯ ಸದನದ ಮೂಲಕ ಈ ಉಳ್ಳಾಲ ವಲಯಕ್ಕೆ ಪೋಡು ಬಂಡದು ಪಂಡೊಂದು ನೆಕ್ ಮಾತೆರ್ಲ ಕೈ ಜೋಡಿಸೋಡು ಮಾತೆರ್ಲ ನೆಕ್ ಸಹಕಾರ ಕೊರಡು ಬಂಡದಕ್ಕೆ ಅನ್ನೋದು ಎನ್ನ ಲಟ್ಟ ಪಾತ್ರ ಕೊಂಡೆಯೂರದ ಪಾವನ ಭೂಮಿ ನಿತ್ಯಾನಂದ ಆಶ್ರಮಡು ಆಪುನಂಚಿನ ಈ ಯಾಗದ ಪೂರ್ವಭಾವಿಯಾದ ಮಾರ್ಗದರ್ಶನ ಕೊರ್ನ ಸ್ವಾಮಿಗಳು ಆರು ಪಣ್ಣಗನೆ ನಮ್ಮ ಮೈ ರೋಮಾಂಚನ ಮಾತೆರೆಗಳು ಆ ಯಾಗದ ವಿಶೇಷತೆ ಎಲ್ಲ ಆ ಯಾಗ ನಡಪುನಗ ನಮ್ಮ ವಾಸ್ತಿತ್ಯ ಯಾವ ಪಂಡದು ನಂಗೆ ಗೊತ್ತಿಚ್ಚಿ ಅಂಚಿನ ಸ್ವಾಮೀಜಿಲು ಈ ಪೂರ್ವಭಾವಿ ಸಿದ್ಧತಾ ಸಭೆಗೆ ಕೊಡೋದು ನಂಗೆ ಇಡೆ ಬರ್ತದೆ ಪಾದಾರ್ಪಣ ಮಂತದ್ದು ನಂಗೆ ಮಾರ್ಗದರ್ಶನ ಕೊರಿಯರು ಅರೆಗೆ ನಮ್ಮ ಉಳ್ಳಾಲ ವಲಯ ಸಮಿತಿಯ ಪರವಾದ ಅನಂತಾನಂತ ಕೃತಜ್ಞತೆಯನ್ನು ಭಕ್ತಿಪೂರ್ವಕವಾದ ಸಮರ್ಪಣೆ ಮಾಡ್ತಾರೆ.